ಪ್ರತಿಯೊಂದು ಧರ್ಮಗಳ ದೇವರಿಗೂ ಅದರದ್ದೇ ಪುರಾತನ ಇತಿಹಾಸ ಹಿನ್ನೆಲೆಗಳಿರುತ್ತವೆ. ಅದರಲ್ಲೂ ತ್ರೇತಾಯುಗದಲ್ಲಿ ಕ್ಷತ್ರಿಯ ಸಂಹಾರಕ ಭಗವಾನ್ ಪರಶುರಾಮ ಸೃಷ್ಟಿಯ ಈ ತುಳುನಾಡಿನಲ್ಲಿ ಹಲವಾರು ಕಾರುಣಿಕದ ದೈವಗಳು ಪವಿತ್ರತೆಯನ್ನ ಹೊಂದಿರುವಂತಹ ದೇವಾಲಯಗಳು ಇವೆ. ವೈದ್ಯ ಲೋಕವನ್ನೇ ಬೆಚ್ಚಿ ಬೀಳಿಸುವ ಸಂಗತಿಗಳು ದೇವರ ಅನುಗ್ರಹದಿಂದ ಇಲ್ಲಿ ನಡೆದು ಹೋಗಿದೆ. ಇಂತಹ ಪ್ರತಿಯೊಂದು ಪವಿತ್ರ ದೇವಾಲಯಗಳ ಇತಿಹಾಸವನ್ನ ವೀಕ್ಷಕರಿಗೆ ತಿಳಿಸುವಂತಹ ಕಾರ್ಯಕ್ರಮವೇ ದೈವ ದೇವರು. ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಗೀರಥಿ. ಜಲ ಪ್ರವಾಹ ಭಾವಿತಸ್ಥಲೇ ಘರೇವಲಂಬ್ಯ ಲಂಬಿತಾಂಬುಜಂಗತುಂಗಮಾಲಿಕಾ ಢಮಡ್ಢಮಡ್ಢಮಡ್ಢಮನ್ನಿನಾದಮಡ್ಢಮರ್ವಯಂ ಚಕಾರ ಚಂಡ ತಾಂಡವಂ ತನೋತು ನ ಶಿವ ಶಿವಂ. ಇವತ್ತು ನಾವು ನಿಮಗೆ ತೋರಿಸುವಂತಹ ದೇವಸ್ಥಾನ ಸುಮಾರು 850 ವರ್ಷಗಳ ಇತಿಹಾಸವನ್ನ ಹೊಂದಿರುವಂತಹ ಅತ್ಯಂತ ಪುರಾತನ ದೇಗುಲ. ಈ ದೇವಾಲಯ ದಕ್ಷಿಣ ಕನ್ನಡ ಜಿಲ್ಲೆಯ ಸುಮಾರು 30 ಕಿಲೋಮೀಟರ್ ದೂರದಲ್ಲಿದೆ. ಋಷಿ ಮುನಿಗಳು ಯಜ್ಞ ಯಾಗ ತಪಸ್ಸುಗಳನ್ನ ಮಾಡಿದ ಸುಂದರ ಪರಿಸರದ ತಪೋಭೂಮಿಯಲ್ಲಿದೆ ಈ ಸುಂದರ ವಿಗ್ರಹ. ಇಷ್ಟೆಲ್ಲ ಪುರಾತನ ಇತಿಹಾಸವನ್ನ ಹೊಂದಿರುವಂತಹ ಆ ಸುಂದರ ದೇಗುಲವಾದರೂ ಯಾವುದು? ಈ ದೇಗುಲದ ಇತಿಹಾಸವೇನು? ಈ ದೇವಾಲಯದ ಆಚರಣೆಗಳೇನು ಎಂಬುದನ್ನ ನಾವು ನಿಮಗೆ ಹೇಳ್ತೀವಿ ನೋಡಿ. ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ಸಾಕು, ದೇಶದೆಲ್ಲೆಡೆ ಹೆಸರುವಾಸಿಯಾದ ಚಿರಪರಿಚಿತ ಪ್ರದೇಶ. ಇಲ್ಲಿನ ಉದ್ಯಮ, ವೈದ್ಯಕೀಯ ವ್ಯವಸ್ಥೆ, ಶಿಕ್ಷಣ ಕ್ಷೇತ್ರ, ಕಲೆ, ಸಾಹಿತ್ಯ, ಸಂಗೀತ, ಸಾಂಸ್ಕೃತಿಕ ಉತ್ಸವಗಳು, ಪ್ರವಾಸಿ ಸ್ಥಳಗಳು, ಕಾರಣಿಕದ ದೈವಗಳು, ಪುರಾತನ ಇತಿಹಾಸವನ್ನ ಹೊಂದಿರುವಂತಹ ಸುಂದರ ದೇವಾಲಯಗಳು ನೆಲೆಗೊಂಡಿರುವ ಹಿನ್ನೆಲೆಯಲ್ಲಿಯೇ ದಕ್ಷಿಣ ಕನ್ನಡ ಜಿಲ್ಲೆ ದೇಶದೆಲ್ಲೆಡೆಯಲ್ಲದೆ ವಿದೇಶದಲ್ಲಿಯೂ ಪ್ರಖ್ಯಾತಿಯನ್ನ ಪಡೆದಿದೆ. ಆದ್ದರಿಂದಲೇ ಇಲ್ಲಿ ದೇಶ ವಿದೇಶಗಳ ಜನರು ಶಿಕ್ಷಣವನ್ನ ಪಡೆಯುತ್ತಿದ್ದಾರೆ. ಇವುಗಳಿಗೆಲ್ಲ ಪ್ರಮುಖ ಶಕ್ತಿಯಾಗಿ ಇರುವುದೇ ಜಿಲ್ಲೆಯ ದೇವಿ ಶಕ್ತಿಯುಳ್ಳಂತಹ ಪ್ರಮುಖ ದೇಗುಲಗಳು. ಜಿಲ್ಲೆಯ ಪ್ರಮುಖ ಉದ್ಯಮಿಗಳು ದೇಶದೆಲ್ಲೆಡೆ ಉದ್ಯಮವನ್ನ ನಡೆಸುತ್ತಿದ್ದಾರೆ. ಅಲ್ಲಿನ ಉದ್ಯಮದಲ್ಲಿ ಯಾವುದೇ ಅಡೆತಡೆಗಳಾದರೂ ಬೇಡಿಕೊಳ್ಳುವುದು ಊರಿನ ಪ್ರಮುಖ ದೇವರನ್ನ ಹಾಗೂ ದೈವರುಗಳನ್ನ. ಯಾಕೆಂದರೆ ಇಲ್ಲಿನ ಪ್ರತಿಯೊಂದು ದೇವರಿಗೂ ಅಷ್ಟೊಂದು ದೈವಿ ಶಕ್ತಿ ಇದೆ. ಇಲ್ಲಿನ ದೇವರ ಅನುಗ್ರಹಕ್ಕಾಗಿಯೇ ದೇಶ ವಿದೇಶಗಳ ಜನರು ಈ ಜಿಲ್ಲೆಗೆ ಬಂದು ದೇವರ ಕೃಪೆಗೆ ಪಾತ್ರರಾಗುತ್ತಾರೆ. ದೇವನಿಲಯಗಳು ಸ್ಥಾಪಿತವಾಗಿರುವುದೇ ಗ್ರಾಮ ರಾಷ್ಟ್ರಗಳ ಕ್ಷೇಮಾಭಿವೃದ್ಧಿಯಕ್ಕಾಗಿ. ಹೌದು, ಅಂತಹ ಒಂದು ವಿಶೇಷ ದೇಗುಲವನ್ನ ಈ ದಿನ ನಾವು ನಿಮಗೆ ಪರಿಚಯಿಸುತ್ತಿದ್ದೇವೆ. ಅತ್ಯಂತ ಪುರಾತನದಿಂದಲೂ ಪವಾಡಗಳನ್ನ ಸೃಷ್ಟಿಸಿರುವಂತಹ, ತನ್ನ ಕಾರಣಿಕದಿಂದ ವೈಶಿಷ್ಟ್ಯವನ್ನ ಹೊಂದಿರುವಂತಹ ದೇಗುಲವೇ ಶ್ರೀ ಸಾಂಬಾ ಸದಾಶಿವ ದೇವಸ್ಥಾನ. ಈ ದೇವಾಲಯ ಮಂಗಳೂರಿನ ಕಿಲೆಂಜಾರು ಗ್ರಾಮದ ದೇವರಗುಡ್ಡೆ ಎಂಬ ಎತ್ತರವಾದ, ಸುಂದರ, ಶಾಂತವಾದ ಪರಿಸರದ ಗುಡ್ಡದಲ್ಲಿದೆ. ಈ ಕಾರಣಿಕ ದೇಗುಲ ಅಂದರೆ ಮಂಗಳೂರಿನಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿದೆ. ಈ ದೇಗುಲದ ಇತಿಹಾಸವನ್ನ ನೀವು ಕೇಳಿದ್ರೆ ನಿಜಕ್ಕೂ ನೀವು ಶಾಕ್ ಆಗಲೇಬೇಕು. ಯಾಕೆಂದ್ರೆ ಅಷ್ಟೊಂದು ರೋಮಾಂಚನಕಾರಿಯಾಗಿ ಈ ದೇಗುಲದ ಇತಿಹಾಸ. ಸಾವಿರಾರು ವರ್ಷಗಳ ಹಿಂದೆ ಭಗವಾನ್ ಪರಶುರಾಮ ದೇವರು ಈ ಸುಂದರವಾದ ಎತ್ತರ ಗುಡ್ಡ ಪ್ರದೇಶದಲ್ಲಿ ತಪಸ್ಸನ್ನಾಚರಿಸುತ್ತಿದ್ದರು. ತದನಂತರ ಋಷಿ ಮುನಿಗಳು ಈ ಪ್ರದೇಶದಲ್ಲಿ ಹಲವು ಕಾಲ ಯಾಗ, ಯಜ್ಞ, ತಪಸ್ಸುಗಳನ್ನ ಮಾಡಿದ ತಪೋ ಭೂಮಿಯಾಗಿತ್ತು. ನಂತರದ ಕಾಲದಲ್ಲಿ ಇಲ್ಲಿಯ ಮೂಲ ನಿವಾಸಿಗಳು ತಮಗೆ ಬಂದ ತೊಂದರೆಗಳನ್ನ ಕಂಡು ಈ ಪ್ರದೇಶದಲ್ಲಿ ದೇವಿ ಶಕ್ತಿ ಇದೆ ಎಂದು ತಿಳಿದು ತಮ್ಮದೇ ರೀತಿಯಲ್ಲಿ ದೇವಿ ಶಕ್ತಿಯನ್ನ ಪೂಜಿಸಿ ಆರಾಧಿಸಿಕೊಂಡು ಬಂದಿದ್ದರು. ತದನಂತರ ರಾಜ ಮಹಾರಾಜರ ಆಳ್ವಿಕೆಯ ಕಾಲದಲ್ಲಿ ತಮಗೆ ಗಂಡು ಸಂತಾನವಿಲ್ಲದೆ ದತ್ತು ಸ್ವೀಕಾರ ಮಾಡಬೇಕಾಗಿ ಬಂದ ಸಂದರ್ಭದಲ್ಲಿ ಪ್ರಾಯಶ್ಚಿತವಾಗಿ ಈ ಪ್ರದೇಶದ ಕೆಲ ಕೃಷಿ ಭೂಮಿಯನ್ನ ಬ್ರಾಹ್ಮಣರಿಗೆ ದಾನವಾಗಿ ಕೊಟ್ಟು ಇಲ್ಲಿ ವಾಸವಾಗಿರುವಂತೆ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಿದ್ದರು.
ಸದ್ರಿ ಬ್ರಾಹ್ಮಣರಿಗೆ ಈ ಎತ್ತರವಾದ ಪ್ರದೇಶದಲ್ಲಿರುವ ಪವಿತ್ರ ಚೈತನ್ಯವು ಗೋಚರಕ್ಕೆ ಬಂದು ಶ್ರೀ ಗಣಪತಿ ದೇವರನ್ನ ಆರಾಧಿಸಿಕೊಂಡು ಬಂದರೆಂದು ಪ್ರತೀತಿ ಇದೆ. ನಂತರದ ವರ್ಷಗಳಲ್ಲಿ ರಾಜರುಗಳ ಮುಂದಾಳತ್ವದಲ್ಲಿ ಇಲ್ಲಿ ಅಂಬಾ ಗಣಪತಿ ಸಮೇತನಾದ ಶ್ರೀ ಸಾಂಬ ಸದಾಶಿವ ದೇವಸ್ಥಾನವನ್ನ ನಿರ್ಮಿಸಿ ಪೂಜಾದಿಗಳನ್ನ ಬಹಳ ವೈಭವದಿಂದ ನಡೆಸಿಕೊಂಡು ಬಂದಿದ್ದಾರೆಂದು, ನಂತರದ ಕಾಲದಲ್ಲಿ ಸಹೋದರತ್ವದಲ್ಲಿ ಸ್ವಂತಿಕೆಗಾಗಿ ವೈರತ್ವ ಉಂಟಾಗಿ ಯುದ್ಧ ನಡೆದು ಕಷ್ಟ ನಷ್ಟಗಳಾಗಿ ಕಾಲಕ್ರಮೇಣ ಕಾರಣಾಂತರಗಳಿಂದ ಶ್ರೀ ಸಾಂಬ ಸದಾಶಿವ ದೇವಸ್ಥಾನವು ಶಿಥಿಲಗೊಂಡಿತೆಂದು ಇತಿಹಾಸವು ತಿಳಿಸಿಕೊಡುತ್ತದೆ. ಈ ಕ್ಷೇತ್ರದ ಬಗ್ಗೆ ಬಂದ್ಕೊಂಡ ಪರಶುರಾಮ ದೇವರು ಈ ತುಳುನಾಡು ಸೃಷ್ಟಿ ಮಾಡ್ತದೆ. ಒಂದು ಖಾಲಿ ಭೂಮಿ ಆದಿತ್ತಂದ್ರೆ ಅಪ್ಪಗ ಘಟ್ಟದ ಮಿತ್ತರದು 16 ಬ್ರಾಹ್ಮಣರನ್ನು ಮತ್ತು 19 ಈ ಜಾಗಡೆ ಗುಲ್ಲಾದು ತಪಸ್ಸು ಹೋಮ ಹವನ ಯಜ್ಞ ಮತ್ತು ಮತ್ತೊಂದು ಕೊಡ್ಕೊಂಡದ್ದು ಆರು ವ್ಯವಸ್ಥೆ ಮಾಡ್ತದೆ. ಆರ್ಲ ಕೆಲವು ದಿನ ಮುಲ್ಪ ಇತ್ತದು 5 ಬುಕ್ಕ ಮಕ್ಕಳಿನ ವ್ಯವಸ್ಥೆ ಬಡ್ದು 6 ಹೋಯ್ರು 5 ಬುಕ್ಕ ಅವೇ ಯುಗ ದುಂಬುದ ವಿಚಾರರು ತ್ರೇತಾಯುಗುಡೆ ಆಯ್ನಂಚಿನ ಸಂಗತಿ 5 ಬುಕ್ಕ ಮುಲ್ಪದ ಬ್ರಾಹ್ಮಣರು ಮಾತಾ ಎಡ್ಡೆ ಮತ್ತೊಂದು ಅಪ್ಪ ದೇವಸ್ಥಾನ ಮಾತಾ ಇಜ್ಜಂಡು ಖಾಲಿ ಯಾಗ ಯಜ್ಞನೇ ಹತ್ತಂದೆ ಬೆತ್ತದಾರ ಇಜ್ಜಿ ಆ ಕಾಲ ಕರಿದುಬೋದು. ಸುಮಾರು ಒಂಜಿ ಈ ಕಲಿಯುಗದ ಕಾಲಡು ದೇವಸ್ಥಾನ ಮತ್ತು ಕಟ್ಟಣಂಚಿನ ಒಂದು ಯೋಗ ಭಾಗ್ಯ ಜನಕ್ಕಳು ಮಾತ್ರ ಪ್ರಾರಂಭ ಮಾಡ್ತೇವೆ. ಅಂಚಿನ ಸಂದರ್ಭಡು ಈ ಜಾಗೆಲ್ಲ ಒಂದು ಎಲ್ಲಿಯ ಮಟ್ಟದ ಒಂದು ದೇವಸ್ಥಾನ ಮಾಡ್ತದೆ. ಈಶ್ವರನ ಒಂದು ಲಿಂಗ ಪ್ರತಿಷ್ಠೆ ಮಲ್ತೇರು ಅಂಚನೆ ಗಣಪತಿ ದೇವರು ಬಾಕಿ ದೈವರು ಮಾತ್ರ ಆ ಕಾಲಡು ನಮ್ಮದು ಬತ್ತೇರು ಅಂಚನೆ ಬತ್ತದು 850 ವರ್ಷ ದುಂಬು ಈ ಕ್ಷೇತ್ರ ಅಜೀರ್ಣಾವಸ್ಥೆಗೆ ಬತ್ತನಿಗೆ ಅಪಗ ಒಂದು ಚೌಟ ಅರಸೇರನ ಆಡಳಿತಕ್ಕೆ ಒಳಪಡ್ತದೆ ಅಂಚಿನ ಜಾಗ ಅಂಚನೆ ಮೂಡಬಿದ್ರದ ಪುತ್ತಿಗೆದ ಆ ಕ್ಷೇತ್ರ ನಿರ್ಮಾಣ ಆಪನಂಚಿನ ಆಪರ್ತಡು ಅವಲ ಚೌಟ ಅರಸರಿಗೆ ಸೇರಿನ ಜಾಗ ಇಂದುಲ ಅರೆಗೆ ಸೇರಿನ ಜಾಗ ಅಲ್ಪ ಶಿವಲಿಂಗ ಪ್ರತಿಷ್ಠೆ ಮಲ್ಪಡು ನನಗ ಕಾಶಿಗೆ ನಡತಬಹುದು ಕೊಣತು ಬರೆಯತೋ ಜನ ಪೋತೇರು ಹೋಗಿ ನಾಲ್ಕು ಫಿರೇ ಬತ್ತಿಜೇರಿಗೆ ಸಮಯಕ್ಕೆ ಸರಿಯಾದ ಬತ್ತಿಜೇರು ಅಪ್ಪಗ ಭ್ರಷ್ಟ ಚಿಂತನೆ ಮಲ್ತದನಗ ಇಂಚಿನ ದಿಕ್ಕಡು ಸುಮಾರು 10-15 ಮೈಲ್ ದೂರಡು ಒಂದು ದೇವಸ್ಥಾನ ಬೂರ್ದನು ಅಲ್ಪದ ಶಿವಲಿಂಗ ಪತ್ತೊಂದು ಬಲಿ ಇರ್ತನ್ನದು ಅಲ್ಪ ತಂತ್ರಿದಕ್ಕಳು ಸೂಚನೆ ಕೊರಿಯರಿಗೆ ಆ ಪ್ರಕಾರವಾದ ಮುಲ್ಪ ಬರ್ತ ತೋನಗ ಶಿವಲಿಂಗ ಉಂಡು ಪಾಣಿಪೀಠ ಇನಿಕ್ಕಲ ಅವೇ ಪಾಣಿಪೀಠ ಕುಲ್ಲದೆಂಕರು ಶಿವಲಿಂಗನ ಕೊಂಡದು ಅಲ್ಪ ಸ್ಥಾಪನೆ ಆತಂದ್ರೆ ಎಂಕ್ಲ ಈ ಬಗ್ಗೆ ಹೋದು ವಿಚಾರ ಮಾಡ್ಕೊಂಡಾಗಲ್ಲ ಅಲ್ಪ ಇತ್ತಿನ ಶಿವಲಿಂಗ ಈ ಕ್ಷೇತ್ರದ ಶಿವಲಿಂಗ ಅದು 5 ಬುಕ್ಕ ಇಂಚನೆ ಒಂದದ್ದು ಮಾತ್ರ ರಾಜರಾಜನ ಒಳಗೆ ಅರಮನೆ ಉಂಟು ಅಂಚನೆ ಚೌಟ ಅರಸೇರಿ ಬೇತೆ ಅರಸೇರಿನಕ್ಕೂ ಮಾತ್ರ ಯುದ್ಧ ಭೂಮಿ ಮತ್ತು ಆದಿತ್ಯನಿಗೆ ಮುಲ್ಪ ಆ ಬುಕ್ಕದ ಕಾಲಘಟ್ಟಡು ಅದು ಸುಮಾರು 800-500 ವರ್ಷದ ಕಾಲಡು ಮುಲ್ಪ ರಾಜರಾಜನಕ್ಕಳ ಇಲ್ಲ ಅತನ ಬೇತೆ ಈ ಮನಸ್ಸು ಮಾತ್ರ ಬರ್ತದೆ. ಈ ಕ್ಷೇತ್ರ ಅಜೀರ್ಣಾವಸ್ಥೆನೇ ಆದ ಅಂಚನೆ ಬೂರ್ದಿತ್ತು 5 ಬುಕ್ಕ 350 ವರ್ಷದ ಆತು ಇರೋಡು ದೇವಿ ಆರಾಧನೆ ಈ ಕ್ಷೇತ್ರ ಮಲ್ತೇನೆ ಒಂದೊಂದು ಪವಿತ್ರ ಜಾಗ ಬಂದ್ಬಿಟ್ಟು ಜನಕ್ಕೆ ಗೊತ್ತಾಗ್ತದೆ. ಆ ಪ್ರಕಾರಡು ಮತ್ತು ದೇವಿ ಆರಾಧನೆ ಭೈರವ ಆರಾಧನೆ ಮತ್ತು ರಾಜರುಗಳ ಮುಂದಾಳತ್ವದಲ್ಲಿ ಪೂಜಾರಿಗಳು ಬಹಳ ವೈಭವದಿಂದ ನಡೆದು ಬರುತ್ತಿದ್ದ ಈ ದೇವಾಲಯ ಸಹೋದರತ್ವದ ಸ್ವಂತಿಕೆಗಾಗಿ ವೈರತ್ವ ಉಂಟಾಗಿ ಯುದ್ಧ ನಡೆದು ಕಾರಣಾಂತರಗಳಿಂದ ಶಿಥಿಲಗೊಂಡ ಈ ದೇವಾಲಯ ಆ ನಂತರದ ದಿನಗಳಲ್ಲಿ ಅಸ್ತಿತ್ವಕ್ಕೆ ಬಂದಿತಾದರೂ ಹೇಗೆ ಎಂಬುದನ್ನು ನಾನು ನಿಮಗೆ ತಿಳಿಸ್ತೀನಿ ನೋಡಿ. ಪುರಾತನ ಕಾಲದಲ್ಲಿ ರಾಜರುಗಳ ಮುಂದಾಳತ್ವದಲ್ಲಿ ಪೂಜಾ ಕಾರ್ಯಗಳು ಅತ್ಯಂತ ವೈಭವದಿಂದ ನಡೆದು ಬರುತ್ತಿತ್ತು. ನಂತರ ಈ ದೇವಾಲಯ ಸಹೋದರತ್ವದ ಸ್ವಂತಿಕೆಗಾಗಿ ವೈರತ್ವ ಉಂಟಾಗಿ ಯುದ್ಧ ನಡೆದು ದೇಗುಲ ಶಿಥಿಲಗೊಂಡರೂ ಕಾರ್ಣಿಕ ಹಿನ್ನೆಲೆಯುಳ್ಳ ಈ ಪರಮ ಪವಿತ್ರ ಕ್ಷೇತ್ರದ ದೇವರಾದ ಸಾಂಬ ಸದಾಶಿವ ದೇವರು ತನ್ನ ಕಾರ್ಣಿಕವನ್ನ ಜನರಿಗೆ ತೋರಿಸಿಕೊಡುತ್ತಿದ್ದರು. ಇದರಿಂದಾಗಿ ಶಿಥಿಲಗೊಂಡಿರುವ ಈ ಕ್ಷೇತ್ರದ ಪವಿತ್ರ ಶಿವಲಿಂಗವನ್ನ ಚೌಟರ ಅರಸರ ಆಡಳಿತದಲ್ಲಿ ನಿರ್ಮಾಣಗೊಂಡ ಪುತ್ತಿಗೆ ಶ್ರೀ ಸೋಮನಾಥ ದೇವಸ್ಥಾನದಲ್ಲಿ ಪ್ರತಿಷ್ಠೆ ಮಾಡಲಾಯಿತೆಂದು ಇತಿಹಾಸ ಹೇಳುತ್ತದೆ. ಸುಮಾರು 38 ವರ್ಷಗಳ ಹಿಂದೆ ಬಾರ್ದಿಲಾ ಪರಿಸರದಲ್ಲಿ ವಾಸಿಸುತ್ತಿರುವ ಜನರು ಸಂಕಷ್ಟದ ಸರಮಾಲೆಯನ್ನ ಎದುರಿಸುತ್ತಿದ್ದ ಹಿನ್ನೆಲೆಯಲ್ಲಿ ಜ್ಯೋತಿಷ್ಯರ ಮೂಲಕ ಚಿಂತನೆ ನಡೆಸಲಾಗಿ ದೇವರ ಗುಡ್ಡೆ ಎಂದೇ ಹೆಸರಿರುವ ಈ ಎತ್ತರವಾದ ಕಾಡು ಪ್ರದೇಶದಲ್ಲಿ ಶಿವ ದೇವಾಲಯವಿದ್ದ ಕುರುಹುಗಳು ಲಭಿಸಿದವು.
ಸದ್ರಿ ಕ್ಷೇತ್ರವನ್ನ ನಿರ್ಮಾಣಗೊಳಿಸಿ ಊರ್ಜಿತಗೊಳಿಸಬೇಕೆಂದು ಸಂಕಲ್ಪ ಮಾಡಿ ಎಂ ಕಾಂತಪ್ಪ ಶೆಟ್ಟಿಯವರ ಮುಂದಾಳತ್ವದಲ್ಲಿ ಹಾಗೂ ಮಿಜಾರುಗುತ್ತು ಆನಂದಾಳ್ವ ಅವರ ಘನ ಅಧ್ಯಕ್ಷತೆಯಲ್ಲಿ ಐ ರಾಮಸರಣ ಅವರ ಆಶೀರ್ವಚನದೊಂದಿಗೆ ಜೀರ್ಣೋದ್ಧಾರ ಸಮಿತಿ ರಚನೆ ಮಾಡಿ ಕಾರ್ಯಪ್ರವೃತ್ತರಾಗಿ ಪ್ರಕೃತವಿರುವ ಗರ್ಭಗುಡಿಯೊಳಗೆ ಈ ಹಿಂದೆ ಇದ್ದ ಸುತ್ತು ಪೌಳಿಯೊಂದಿಗೆ ಶ್ರೀ ಸಾಂಬ ಸದಾಶಿವ ದೇವಸ್ಥಾನವು ನಿರ್ಮಿಸಲ್ಪಟ್ಟು ಲಿಂಗ ಪ್ರತಿಷ್ಠೆ ಬ್ರಹ್ಮಕಲಶಾತಿ ಪುಣ್ಯ ಕಾರ್ಯಗಳು 25 ವರ್ಷಗಳ ಹಿಂದೆ ಶ್ರೀದೇವರ ದೈವಾನುಗ್ರಹದಿಂದ ಹಾಗೂ ಕೊಡುಗೆ ದಾನಿಗಳ ಸಹಕಾರದಿಂದ ನಡೆಯಲ್ಪಟ್ಟಿತ್ತು. ಅಂದಿನ ದಿನದಲ್ಲಿಯೇ ಶ್ರೀ ಕ್ಷೇತ್ರದಲ್ಲಿ ಭಕ್ತರೆಲ್ಲರೂ ಸೇರಿ ಭಜನೆ, ರಂಗಪೂಜೆ, ನಿತ್ಯ ನಂದಾದೀಪ ಸೇವೆ, ಮಾಸ ಶಿವರಾತ್ರಿ, ಶಿವಜಾಗರಣೆ, ಚೌತಿ, ದೀಪಾವಳಿ ಆಚರಣೆ, ಹೋಮ ಹವನಾದಿ ವಿಧಿವಿಧಾನಗಳು, ಅನ್ನದಾನಾದಿ ಸೇವೆಗಳು, ತ್ರಿಕಾಲ ಪೂಜಾ ಸೇವೆಗಳು ನಡೆಯುತ್ತಾ ಬರುತ್ತಿವೆ. ಎಂಕುತೆರಿ ಪ್ರಕಾರ ಭಾರಿ ಪುರಾತನ ಹಿನ್ನೆಲೆ ಇಡಿತ್ತಿನ ಈ ದೇವಸ್ಥಾನ ಎನ್ನ ಮಾಮ ಬಂಡ ಎನ್ನ ಸೋಮಶೇಖರ್ ಶೆಟ್ಟಿನ ಪಪ್ಪ ಆರು ವೃದ್ಧಾಪ್ಯಡ್ಲ ಇಡೇ ಬತ್ತದು ಜನಕಲ್ನ ಪಂಡ ದೈವಾನು ಅಷ್ಟಮಂಗಲ ಪ್ರಶ್ನೆ ದಿನಾಗ ಇಂಚೆ ತೆರಿ ಪ್ರಕಾರ ಜನಕಲಿಗೆ ಮಸ್ತ್ ಸಂಕಷ್ಟ ಆಪಿನ ಸಂದರ್ಭಡ್ ಅರ್ನಾತಿಗೆ ಎನ್ನೊಂದು ಒಂಜಿ ಅರ್ನನಿ ಸಂಕಲ್ಪ ಮಲ್ತೊಂದು ಮುಲ್ಪ ಒಂಜಿ ದೇವಸ್ಥಾನದ ಭಾರಿ ಪಿರಾಕದ ದೇವಸ್ಥಾನ ಈತ ಪಳೆಯೊಳಿಕೆ ಪಂಡ ಅಜೀರ್ಣಾವಸ್ಥೆ ಉಪ್ಪುನ ಸಂದರ್ಭಡ್ ಆರು ಜನಕ್ಲೇನು ಪೂರ ಜನಕ್ಲೇನು ಪತ್ತೊಂದು ಮಲ್ಲ ಕೊಡುಗೊ ಇದಾನಿಲು ಈ ದೇವಸ್ಥಾನಗೂ ಮಸ್ತ್ ಶ್ರಮ ಪಟ್ಟದು ಆರು ಬ್ರಹ್ಮಕಲಶ ಆಪಿನ ಪೊರ್ತುಗು ಇಹಲಕ್ಕೆ ಬುಡ್ದು ಪೋಂಡಲ ಪಂಡ ಅರ್ನ ಮಗ್ಗೆ ಅವೇನು ಮುಂದಾಳತ್ತೋಡು ಮಾತು ಜನಕ್ಲೇನು ಊರ್ದ ಪರ ಊರ ಜನಕ್ಲೇನು ಸೇರಾವೊಂದು ಈ ದೇವಸ್ಥಾನೋಡು ಏತು ಪೂರ ಆಪಿನ ದೇವೇರ್ನ ವರ್ಷಾವಧಿ ಪರ್ವೋಲು ಜಾತ್ರೆ ಹೆಚ್ಚಿನ ಆಪಿನೆಲ್ಲ ಭಾರಿ ಸಂಭ್ರಮಡು ಜನಕ್ಕಲು ಮಾತೆರ್ಲ ಉಮೇದುಡು ಏತಕ್ಲೆ ತೀರುಂಡು ಅಕಲು ನೆಕ್ ಸಹಕಾರ ಮಲ್ತೊಂದುಲ್ಲೇರು ಈ ಸಹಕಾರ ನನಲ ದುಂಬು ಕೊನಾಡು ಇತ್ತೆ ಜೀರ್ಣೋದ್ಧಾರ ಆಪಿನ ಪೊರ್ತುಡು ನನಲ ಈ ದೇವಸ್ಥಾನಕ್ಕೂ ಮಾತೆರ್ಲ ಸಹಕಾರ ಹೊರಡೊಂದು ಎನ್ನ ಒಂಜಿ ಅನಿಸಿ ಒಂಜಿ 25-35 ವರ್ಷದ ದುಂಬೆ ಈ ಒಂಜಿ ಜಾಗ ದೇವಸ್ಥಾನದ ಅಜೀರ್ಣಾವಸ್ಥೆ ಅದು ಮಗರ್ದಿನ ಒಂಜಿ ದೇವಸ್ಥಾನದ ಜಾಗನ್ನು ಪಂಡದು ಎಂಕ್ಲೆಗೆ ಒಂಜಿ ಪರಿಸರದ ಮೂಲಕ ತೆರೆದು ಬರ್ತದೆ ಅಂಚಾದು ಶ್ರೀ ಎಂ ಕಾಂತಪ್ಪ ಶೆಟ್ಟರ್ನ ಒಂಜಿ ಯಜಮಾನಿಕೆಡು ಎಂಕುಲ್ನ ಒಂಜಿ ಎಲೆನ್ಮ ಜನನು ಎಂಕ್ಲೆಡ್ ಸದಸ್ಯರು ಮಲ್ತದು ಒಂಜಿ ಆ ಕಾಲದ ಒಂಜಿ ಕಮಿಟಿಯಿಂದ ಮಲ್ತದು ಆರ್ನ ಮೂಲಕ ಆರ್ನ ಯಜಮಾನತ್ತೋಡು ಎಂಕುಲ್ ಮೂಲು ದೇವಸ್ಥಾನ ಇತ್ತದು ದೇವಸ್ಥಾನದ ಅಡಿ ಮಾತ್ರ ಇತ್ತೀನಿ ಪುದೇಲು ಬರ್ತದೆ ಪಜಿರು ಕೊಡ್ತದೆ ಇತ್ತಳು ವರ್ಷಗೊರ ಎಂಕುಲ್ ಬರ್ತದು ಮಾತು ಅವೇನು ಕೆತ್ತದು ಬರ್ತದೆ ಒಂಜಿ ದೊಂಪ ಪಾಡ್ದು ಮಹಾಶಿವರಾತ್ರಿಯಿಂದ ಇನ್ನಿತ ದಿನೊಟ್ಟು ಒಂಜಿ ಜಾಗರಣೆ ಮಾಡ್ತದೆ ಪೂಜೆ ಮಾಡ್ತೊಂದಿತ್ತ ಅವು ಕ್ರಮೇಣ ದಿನ ಪೋಯ್ನಕ್ಕೆ ವರ್ಷ ಪೋಯ್ನಕ್ಕೆ ತಕ್ಕ ಒಂತೆ ಅಭಿವೃದ್ಧಿ ಒಂದು ಬರ್ತನೆ ಬೊಕ್ಕ ಎಂಕುಲು ಅವೇನು ತಿಂಗಳು ಒಂಜಿ ಶಿವರಾತ್ರಿ ಲೆಕ್ಕ ಆಚರಣೆ ಮಾಡ್ತದ್ದು ಬತ್ತ ಐದು ಬೊಕ್ಕ ಒಂಜಿ ಮಾತಾ ಗ್ರಾಮದ ಅಕುಲು ಎಂಕುಲು ಒಟ್ಟು ಸೇರಿದು ಒಂಜಿ ಪ್ರಶ್ನೆ ಹರಿಕೃಷ್ಣ ತಂತ್ರಧಾರಣ ಮೂಲಕ ಒಂಜಿ ಅಷ್ಟಮಂಗಲ ಪ್ರಶ್ನೆ ಪಾಡ್ದು ಒಂಜಿ ಚಿಂತನೆ ಮಲ್ಪುದಾನಾಗ ಒಂಜಿ ಒಂದು ಭಾರಿ ಒಂಜಿ ಪವಿತ್ರವಾದ ಜಾಗ ಈಶ್ವರಿ ಪಾರ್ವತಿ ಗಣಪತಿ ಸಮೇತ ಇತ್ತಿನ ಒಂಜಿ ಶಾಂತ ಸ್ವರೂಪದ ಈಶ್ವರನ ಸಾನ್ನಿಧ್ಯ ಅವು ವೃದ್ಧಿ ಮಲ್ತಂಡ ಇಡೀ ಊರಿಗೂ ಪರಿಸರಗೂ ಅಭಿವೃದ್ಧಿ ಆಪಣು ಎಡ್ಡೆ ಆಪಣು ಒಂದು ಪಂಪೇನ ಒಂಜಿ ಎಂಕ್ಲೆಗ ಚಿಂತನೆ ತೆರೆದು ಬರ್ತಾನೆ ಆ ಮೂಲಕ ಎಂಕುಲು ಮಾತ ಆ ಕಾಲದ ಪರಿಸ್ಥಿತಿಗೆ ತಕ್ಕ ಮಾತ ಊರ್ದಾಕುಲು ದೇನಿಗೆ ಮಾತ ಮಲ್ತೇರು ಅಂಚಾದ ಅಲ್ಪ ದ ಅನುಕೂಲ ಸರಿಯಾದ ಒಂಜಿ ಗರ್ಭಗುಂಡ ನಿರ್ಮಾಣ ಮಲ್ತ ಒಂಜಿ ಸುತ್ತು ಪೌಳಿದ ಫೌಂಡೇಶನ್ ಮಲ್ತದ ಒಂಜಿ ಮೇಳ್ತ ಒಂಜಿ ಪಾಗರ ಮಲ್ತದು ಒಂಜಿ ತ್ರಿಕಾಲ ಪೂಜೆ ಮಲ್ತದು ಒಂಜಿ ಬ್ರಹ್ಮಕಲಶದ ಮಲ್ತದು ಆ ಪ್ರಕಾರ ಎಂಕುಲು ತ್ರಿಕಾಲ ಪೂಜೆದ ಒಂಜಿ ಪೂಜೆದ ಆ ಬ್ರಹ್ಮಕಲಶೋಡು ಎಂಕುಲು ಸ್ಟಾರ್ಟ್ ಮಾಡ್ತದೆ ಈ ಟೈಮ್ ಮುಟ್ಟ ಒಂಜಿ ಸಾಧಾರಣ ಬ್ರಹ್ಮಕಲಶ ಅದು 25 ವರ್ಷ ಹಿಡಿದು ಮಿತ್ತು ಸಂದದು ಬತ್ತನು ಅಂಡ ಎಂಕ್ಲೆಗೆ ಅವಿನ ಜೀರ್ಣೋದ್ಧಾರ ಮಲ್ಪಣ ದುಮುಗುಣಪಿನ ಸಾದಿ ಎಂಕ್ಲೆಗೆ ಕೂಡ್ದು ಬತ್ತುಜಿ ಅಂಡ ಇತ್ತೆ ಕರಿಣ ವರ್ಷ ಹೊಡೆದಿಂಚಿ ಒಂದು ಎಂಕ್ಲೆಗೆ ಸರ್ಕಾರದ ಸಹಾಯಧನ ಊರ್ದಾಕಲ್ನಲ್ಲ ಮತ್ತು ಸಹಾಯಧನ ಪಂಡದು ಒದಗದು ಬರೋದುಂಟು ಅಂಚ ಅದು ಕೆಲಸ ಪ್ರಾರಂಭ ಮಾಡ್ತದ ಅಂಡ ಭವಿಷ್ಯತ್ತು ಎಂಕ್ಲೆಗೆ ಈ ಕೆಲಸ ಸ್ಟಾರ್ಟ್ ಆನಾಗನೇ ಮಾತ ಜನಕ್ಕೂ ಇಡೀ ಮುಟ್ಟಲ್ಲ ಕಲ್ಲು ಸಿಮೆಂಟ್ ಕೊಯ್ಯೆ
ಇನ್ನಿತರ ಮಾತ ಸಾಮಗ್ರಿಗಳು ಎಂಕ್ಲೆಗ್ ದಾನ ರೂಪಡು ಬರೋದುಂಡು. ಅಂಚೆನೆ ನನ್ನ ಮಿತ್ತಿಗೆ ಇಪ್ಪತ್ತದ ಕೆಲಸಕ್ಕೂ ಹೆಚ್ಚು ಎಂಕ್ಲೆಗ್ ಕಷ್ಟ ಬೂರ್ದುಜಿ ಅಂಡ ನನ್ನ ಗರ್ಭಗುಂಡ ಮತ್ತು ದೆಪ್ಪುನ ಒಂಜಿ ಆಲೋಚನೆ ಉಂಡು. ಪರಿಪೂರ್ಣ ಒಂಜಿ ಶುದ್ಧವಾದ ದೇವಸ್ಥಾನ ಆವಡನ್ನು ಪಂಪಿನ ಚಿಂತನೆ ಉಂಡ. ಐಕ್ ಭಾರಿ ವೆಚ್ಚ ಖರ್ಚು ಉಂಡು, ಐಕ್ ಭಾರಿ ಚಿಂತನೆ ಉಲ್ಲ. ಅಂಡ ಸಾಧಾರಣ ಎಂಕಲ್ ಒಂಜಿ ಬಜೆಟ್ ಒಂಜಿ ಅಂದಾಜು ಬಜೆಟ್ ಒಂಜಿ 2.5 ಕೋಟಿದ ಅಂದಾಜು ಲೆಕ್ಕ ಪಾಡೋದಿಲ್ಲ. ಅಂಡ ಅವೆಲ್ಲ ಎಂಚ ಮಲ್ಪೇರಂದು ಎಂಕ್ಲೆಗ್ ಅವು ದೇವರೇ ನಡಪವಡು ಒಂದು ಕೊರ್ವೇರಂದು ಪಂಪಿನ ಒಂಜಿ ಚಿಂತನೆ ಎಂಕುಲು ಕೆಲಸ ಪ್ರಾರಂಭ ಮಾಡ್ತದ. ಅಂಚ ಅವ್ರನ್ನ ಅನುಗ್ರಹ ಊರ್ದಾಕಲ್ನ ಸಹಕಾರ ಪರ ಊರ್ದಾಕಲ್ನ ಮಾತ ಕೊಡುದ ಇದ ದಾಣಿನಾಕಲ್ನ ಸಹಕಾರಡು ಪೂರ್ಣವಾಯಿನ ಒಂಜಿ ಪರಿಪೂರ್ಣವಾಯಿನ ಒಂಜಿ ದೇವಸ್ಥಾನ ಆ ಒಂದು ಪಂಪಿನ ಒಂಜಿ ಭರವಸೆ. ರಾಜ ಮಹಾರಾಜರ ಕಾಲದಲ್ಲಿಯೂ ಪೂಜಿಸಲ್ಪಡುತ್ತಿದ್ದ ಈ ದೇಗುಲದ ಕಾಮಗಾರಿಯು ಇನ್ನೂ ಪೂರ್ಣಗೊಂಡಿಲ್ಲ. ಇಷ್ಟೊಂದು ಕಾರ್ಮಿಕವನ್ನ ಹೊಂದಿರುವಂತಹ ಕ್ಷೇತ್ರದ ಕಾಮಗಾರಿಯು ಯಾಕಿನ್ನೂ ಪೂರ್ಣಗೊಂಡಿಲ್ಲ ಎಂಬುದಕ್ಕೆ ಉತ್ತರ ಇಲ್ಲಿದೆ ನೋಡಿ. ಪರಶುರಾಮನ ಕಾಲದಲ್ಲಿಯೇ ಪೂಜಿಸಲ್ಪಡುತ್ತಿದ್ದ ಈ ದೇಗುಲ ಇನ್ನೂ ಶಿಥಿಲಾವಸ್ಥೆಯಲ್ಲಿಯೇ ಇದೆ. ದೇಗುಲದ ಕಾಮಗಾರಿಯು ಇನ್ನೂ ಪೂರ್ಣಗೊಂಡಿಲ್ಲ. ಇಲ್ಲಿನ ದೇಗುಲದ ಎಲ್ಲ ಕೆಲಸ ಕಾರ್ಯಗಳು ಪೂರ್ಣಗೊಂಡು ವ್ಯವಸ್ಥಿತ ರೂಪದಲ್ಲಿ ಕ್ಷೇತ್ರದಲ್ಲಿ ಪೂಜಾ ಕೈಂಕರ್ಯಗಳು ನಡೆಯಬೇಕೆಂಬ ಮಹದಾಸೆಯನ್ನ ಇಲ್ಲಿನ ಆಡಳಿತ ಮಂಡಳಿ ಹೊಂದಿದೆ. ಆದರೆ ಆರ್ಥಿಕ ಮುಗ್ಗಟ್ಟಿನಿಂದಾಗಿ ಇಲ್ಲಿನ ಕೆಲಸ ಕಾರ್ಯಗಳನ್ನು ಇನ್ನೂ ಪೂರ್ಣಗೊಳಿಸಲಾಗಿಲ್ಲ. ಈ ಕ್ಷೇತ್ರದಲ್ಲಿ ಬ್ರಹ್ಮ ಕಲಶೋತ್ಸವ ನಡೆದು ಸುಮಾರು 25 ಸಂವತ್ಸರಗಳು ಕಳೆದಿವೆ. ಮುಂದಿನ ಕಾರ್ಯನಡೆಯ ಬಗ್ಗೆ ದೇಗುಲದ ಆಡಳಿತ ಮಂಡಳಿ ಯೋಚಿಸುತ್ತಿದೆ. ಜನರಿಗೆ ಒಳಿತು ಮಾಡುವ ಪವಾಡಗಳನ್ನು ಸೃಷ್ಟಿ ಮಾಡುವಂತಹ ಈ ದೇಗುಲದ ಸಮಿತಿಯ ಸದಸ್ಯರು ಹಾಗೂ ಊರ ಪರವೂರ ಭಕ್ತರು ನಿರ್ಣಯಿಸಿದಂತೆ ಬ್ರಹ್ಮಶ್ರೀ ದೇರೆಬೈಲು ಶ್ರೀ ಹರಿಕೃಷ್ಣ ತಂತ್ರಿ ಹಾಗೂ ದೇರೆಬೈಲು ಶ್ರೀ ಶಿವಪ್ರಸಾದ್ ತಂತ್ರಿ ಇವರ ಮಾರ್ಗದರ್ಶನದಲ್ಲಿ ದೈವಜ್ಞರಾದ ಶ್ರೀ ಮಹೇಶ್ ಪೊದುವಾಳ್ ಉಪ್ಪಿನಂಗಡಿಯವರ ಮೂಲಕ 20/1/2013 ಸ್ವರ್ಣ ರೂಢಾಷ್ಟಮಂಗಳ ಪ್ರಶ್ನೆಯಲ್ಲಿ ಈ ದೇಗುಲದ ಕುರಿತು ವಿಮರ್ಶಿಸಲಾಗಿತ್ತು. ಸ್ವರ್ಣ ರೂಢಾಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡುಬಂದಿರುವ ಉತ್ತರ ಮಾತ್ರ ನಿಜಕ್ಕೂ ದಂಗು ಬಡಿಯುವಂತಿದೆ. ಅವರು ಹೇಳಿರುವುದು ಹೀಗೆ: ಈ ಕ್ಷೇತ್ರವು ಬಹಳ ಪುರಾತನವು, ಸಿದ್ಧಿ ಕ್ಷೇತ್ರವು ಕಾರ್ಣಿಕ ಹಿನ್ನೆಲೆಯುಳ್ಳ ಪವಿತ್ರ ಸಾನ್ನಿಧ್ಯವಾಗಿರುವುದು ಮಾತ್ರವಲ್ಲದೆ ಭಕ್ತ ಜನರ ಇಷ್ಟಾರ್ಥಗಳನ್ನು ಕರುಣಿಸುವ ಶ್ರೀ ಸಾಂಬ ಸದಾಶಿವ ದೇವರಿಗೆ ಪೂರ್ಣ ಪ್ರಮಾಣದ ದೇವಸ್ಥಾನವಾಗಿ ಶ್ರೀ ಸಾನ್ನಿಧ್ಯ ಚೈತನ್ಯ ಅಭಿವೃದ್ಧಿಗಾಗಿ ಬ್ರಹ್ಮ ಕಲಶೋತ್ಸವವಾಗಬೇಕೆಂಬುದು ದೇವರ ಅಪೇಕ್ಷೆಯಾಗಿರುವುದಾಗಿ ಸ್ವರ್ಣ ರೂಢಾಷ್ಟಮಂಗಲ ಪ್ರಶ್ನೆಯಲ್ಲಿ ತಿಳಿದು ಬಂದಿದೆ. ಈ ಹಿನ್ನೆಲೆಯಲ್ಲಿ ಶ್ರೀ ಕ್ಷೇತ್ರದ ಭಕ್ತರೆಲ್ಲರೂ ಶ್ರೀ ಸಾನ್ನಿಧ್ಯ ಅಭಿವೃದ್ಧಿಗಾಗಿ ಒಮ್ಮತದಿಂದ ಕೈಗೊಂಡು ಸತ್ ಸಂಕಲ್ಪದಂತೆ ದೇವಸ್ಥಾನದ ವಾಸ್ತು ವಿನ್ಯಾಸವನ್ನ ವಾಸ್ತುಶಿಲ್ಪಿ ಶ್ರೀ ಕೃಷ್ಣರಾಜ ತಂತ್ರಿ ಕುಡುಪು ಇವರು ರಚಿಸಿದ್ದು, ಶ್ರೀ ಸಾಂಬ ಸದಾಶಿವ ದೇವರ ನೂತನ ಗರ್ಭಗುಡಿ, ಶ್ರೀ ಮಹಾಗಣಪತಿ ದೇವರ ಗುಡಿ, ಶ್ರೀ ನಾಗ ರಕ್ತೇಶ್ವರಿ ಗುಡಿ, ಕೊಡೆಮಣಿತಾಯ ದೈವ ಚಾವಡಿ, ಅಗ್ರಸಭಾ ಗೋಪುರ ಸುತ್ತು ಪೌಳಿಯೊಂದಿಗೆ ಪರಿಪೂರ್ಣ ದೇಗುಲ ನಿರ್ಮಾಣ ಹಾಗೂ ಬ್ರಹ್ಮ ಕಲಶೋತ್ಸವಕ್ಕಾಗಿ ಸುಮಾರು 2.5 ಕೋಟಿ ರೂಪಾಯಿ ಖರ್ಚಾಗಬಹುದೆಂದು ಅಂದಾಜಿಸಲಾಗಿದೆ. ಈ ದೇಗುಲದ ಕಾಮಗಾರಿ ಕಾರ್ಯಕ್ಕಾಗಿ ಭಕ್ತಾಭಿಮಾನಿಗಳು, ದಾನಿಗಳು ಉದಾರ ದೇಣಿಗೆ ನೀಡಿ ಈ ಸುಂದರ ದೇಗುಲ ನಿರ್ಮಾಣದ ಪುಣ್ಯ ಕಾರ್ಯದಲ್ಲಿ ಕೈಜೋಡಿಸಬೇಕಿದೆ. ದೇಗುಲದ ಕೆಲಸವು ಶೀಘ್ರದಲ್ಲಿ ಕಾಮಗಾರಿಗಳು ಪೂರ್ಣಗೊಂಡು ಕಾರ್ಯರೂಪಕ್ಕೆ ಬರುವಂತೆ ಸಹಕರಿಸಬೇಕಿದೆ. ಊರ ಹಾಗೂ ಪರವೂರ ಭಕ್ತರು ದೇಗುಲ ನಿರ್ಮಾಣಕ್ಕೆ ಸಹಕಾರ ನೀಡಿದರೆ ಸಾಂಬ ಸದಾಶಿವ ದೇಗುಲದ ನಿರ್ಮಾಣ ಕಾರ್ಯ ಶೀಘ್ರವೇ ನಡೆಯಲಿವೆ. ಇಲ್ಲಿನ ಆಡಳಿತ ಮಂಡಳಿ ಹೇಳುವ ಪ್ರಕಾರ ಈ ದೇಗುಲಕ್ಕೆ ದಾನಿಗಳು ಯಾವುದಾದರೊಂದು ನಿರ್ದಿಷ್ಟ ಜಾಗದ ಕಾಮಗಾರಿಯ ವೆಚ್ಚ ಭರಿಸುವ ಮೂಲಕ ಅಥವಾ ಕಟ್ಟಡ ನಿರ್ಮಾಣಕ್ಕೆ ಬೇಕಾದ ಪರಿಕರಗಳಾದ ಕಲ್ಲು, ಜಲ್ಲಿ, ಸಿಮೆಂಟು ಇತ್ಯಾದಿಗಳನ್ನು ಒದಗಿಸುವ ಮೂಲಕ ಆರ್ಥಿಕ ಕ್ರೋಢೀಕರಣಕ್ಕೆ ಸಹಕಾರ ನೀಡುವ ಮೂಲಕ ದಾನಿಗಳು ಈ ಕ್ಷೇತ್ರಕ್ಕೆ ಸಹಾಯ ಹಸ್ತ ಮಾಡಬಹುದಾಗಿದೆ. ನಮ್ಮ ಅನಾದಿ ಕಾಲದಿಂದ ಈ ಒಂದು ದೇವಸ್ಥಾನ ಅಭಿವೃದ್ಧಿಯ ಪಥಕ್ಕೆ ಬರಬೇಕು. ನಾವೆಲ್ಲರೂ ಈ ದೇವರನ್ನು ಪೂಜಿಸ್ತಾ ಇರುವಂಥ ಹೊತ್ತಿಗೆ
ಇದನ್ನೊಂದು ಉದ್ಧಾರ ಮಾಡಬೇಕು ಎಂಬಂಥ ಒಂದು ಯೋಜನೆಯನ್ನು ಹಾಕಿಕೊಂಡು ಅದೆಷ್ಟೋ ನಮ್ಮ ಊರಿನ ಗ್ರಾಮಸ್ಥರು ಹಾಗೂ ಈ ಊರಿನಲ್ಲಿರುವವರು ಪರವೂರಿನಲ್ಲಿರುವವರು ಎಲ್ಲರೂ ಸೇರಿಕೊಂಡು ಈ ಒಂದು ಜೀರ್ಣೋದ್ಧಾರದ ಕಾರ್ಯಕ್ರಮಕ್ಕೆ ಇಳಿದಿದ್ದೇವೆ. ಅನೇಕ ಇದಕ್ಕೇನು ಬೇಕಾದಷ್ಟು ಮುಂಬಳಿ ಇಲ್ಲ. ನಮ್ಮ ಸಾರ್ವಜನಿಕ ಜನರ ಭಕ್ತರ ಅವರ ಸಂಪತ್ತನ್ನೇ ಉಪಯೋಗಿಸಿಕೊಂಡು ಇದನ್ನು ನಾವು ಮಾಡಬೇಕು. ಮತ್ತು ಬೇರೆ ನಮಗೆ ಉಂಬಳಿ ಎಂಬುದು ಯಾವುದಿಲ್ಲ. ಆದ್ದರಿಂದ ಇಂಥ ಒಂದು ಜನರ ಸಹಕಾರವನ್ನು ಪಡ್ಕೊಂಡು ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಗೋಪುರವನ್ನು ಒಂದು ಕಟ್ಟುವ ಜೀರ್ಣೋದ್ಧಾರದ ಕೆಲಸಕ್ಕೆ ಕೈ ಹಾಕಿದ್ದೇವೆ. ಲಕ್ಷಾಂತರ ರೂಪಾಯಿಗಳ ಅವಶ್ಯಕತೆ ಇದ್ದು ಇದನ್ನೆಲ್ಲ ಭಕ್ತರೇ ನೆರವೇರಿಸಬೇಕು. ಇದಕ್ಕೆ ಆ ಸಾಂಬ ಸದಾಶಿವ ದೇವರು ನಮಗೆ ಆ ಒಂದು ಸಹಕಾರವನ್ನು, ನಮಗೆ ಒಂದು ಶಕ್ತಿಯನ್ನು ಅವರೇ ತುಂಬಬೇಕು ಅಂತ ನಾವು ದೇವರಲ್ಲಿ ಬೇಡುತ್ತಾ ಸಾರ್ವಜನಿಕರಿಂದ ಈ ಒಂದು ದೇವಸ್ಥಾನದ ಗೋಪುರವನ್ನು ಅಭಿವೃದ್ಧಿಗೊಳಿಸಲಿಕ್ಕೆ ನಮಗೆ ಎಲ್ಲರ ಸಹಕಾರದಿಂದ ಆದಷ್ಟು ಬೇಗ ಇಲ್ಲಿ ಒಂದು ಬ್ರಹ್ಮಕಲಶವನ್ನು ನೆರವೇರಿಸಬೇಕು ಎಂಬಂಥ ಆಸೆಯಲ್ಲಿದ್ದೇವೆ. ಇದಕ್ಕೆ ಸರ್ವ ಜನರು ಸಹಕಾರ ಕೊಡಬೇಕು ಅಂತ ಕೇಳಿಕೊಳ್ಳುತ್ತಾ ನಾನು ಈ ಒಂದು ದೇವಸ್ಥಾನದ ಬಗ್ಗೆ ತುಂಬ ಆಶಯನಾಗಿ ಭಕ್ತನಾಗಿ ನಾನು ಈ ದೇವಸ್ಥಾನದಲ್ಲಿ ದುಡಿಯುತ್ತಾ ಈ ದೇವಸ್ಥಾನಕ್ಕೆ ಒಂದು ಮುಂದಿನ ದಿವಸಕ್ಕೆ ಅಭಿವೃದ್ಧಿ ಪಥ ಹೊಂದಿ ಸಾರ್ವಜನಿಕರಿಗೆ ಭಕ್ತ ಜನರಿಗೆ ಒಂದು ಅನುಗ್ರಹ ಕೊಡುವಂಥ ಒಂದು ಕ್ಷೇತ್ರ ಆಗಬೇಕು ಅಂತ ಹೇಳಿ ನಾನೊಂದು ನಿಮ್ಮ ಹತ್ರ ಆ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಸಾಂಬ ಸದಾಶಿವ ದೇಗುಲದಲ್ಲಿ ಇತ್ತೀಚೆಗೆ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಶಿವರಾತ್ರಿ ಪೂಜೆಯು ಅದ್ದೂರಿಯಾಗಿ ನಡೆಯಿತು. ಊರ ಪರವೂರ ಭಕ್ತರು ಬಂದು ದೇವರ ಪೂಜಾದಿ ಕಾರ್ಯಗಳಲ್ಲಿ ಭಾಗಿಯಾಗಿದ್ರು. ಈ ಕ್ಷೇತ್ರದಲ್ಲಿ ನಡೆದ ಪೂಜಾ ಕಾರ್ಯಗಳ ಚಿತ್ರಣ ಇಲ್ಲಿದೆ ನೋಡಿ. ವೀಕ್ಷಕರೇ, ನಾವು ಕಳೆದ ಸಂಚಿಕೆಯಲ್ಲಿ ಸಾಂಬ ಸದಾಶಿವ ದೇವಳದ ಇತಿಹಾಸ, ದೇವರ ವಿಶೇಷ ಪವಾಡ ಶಕ್ತಿಗಳ ಕುರಿತು ತೋರಿಸಿದ್ದೇವೆ. ಈ ಸಂಚಿಕೆಯಲ್ಲಿ ದೇವಳದಲ್ಲಿ ನಡೆದ ಶಿವರಾತ್ರಿ ಉತ್ಸವದ ವೈಭವವನ್ನು ತೋರಿಸ್ತೀವಿ ನೋಡಿ. ಮುಂಜಾನೆಯಿಂದಲೇ ಸಾಂಬ ಸದಾಶಿವ ದೇಗುಲದಲ್ಲಿ ಭಕ್ತರು ಭಜನಾ ಕಾರ್ಯದಲ್ಲಿ ನಿರತರಾಗಿದ್ರು. ದೇಗುಲ ವಿವಿಧ ವರ್ಣರಂಜಿತ ಹೂವಿನಿಂದ ಅಲಂಕೃತಗೊಂಡಿತ್ತು. ಒಂದು ಕಡೆಯಿಂದ ದೇವರಿಗೆ ವಿಶೇಷ ಪೂಜೆಗಳು ನಡೆಯುತ್ತಿದ್ರೆ ಮತ್ತೊಂದು ಕಡೆಯಿಂದ ಸತ್ಯನಾರಾಯಣ ಪೂಜಾ ಕಾರ್ಯಗಳು ನಡೆಯುತ್ತಿತ್ತು. ಊರ ಹಾಗೂ ಪರವೂರ ಭಕ್ತರ ಸಮ್ಮುಖದಲ್ಲಿ ದೇವರಿಗೆ ವಿಶೇಷ ಪೂಜೆಗಳು ನಿರ್ವಿಘ್ನವಾಗಿ ನೆರವೇರಿತು. ನಂಬಿದ ಭಕ್ತರಿಗೆ ಇಂಬು ಕೊಡುವಂತಹ ಕಷ್ಟ ಅಂತ ಮನದಲ್ಲಿ ನೆನೆದವರಿಗೆ ಕಾಣದ ರೀತಿಯಲ್ಲಿ ಅವರ ಕಷ್ಟಗಳನ್ನು ಕ್ಷಣ ಮಾತ್ರದಲ್ಲಿ ನಿವಾರಿಸುವ ಸಾಂಬ ಸದಾಶಿವನ ಭಕ್ತರು ಶಿವನ ಅನುಗ್ರಹಕ್ಕಾಗಿ ಬೆಳಕಿನಿಂದಲೇ ಕಾದು ಕುಳಿತಿದ್ದರು. ಈ ಸುಂದರ ಶಿವಾಲಯಕ್ಕೆ ಸರಿಸಾಟಿಯಾದ ಪ್ರದೇಶ ಇನ್ನೊಂದಿಲ್ಲ. ದೇಗುಲದಲ್ಲಿ ಇರುವಂತಹ ಗಣೇಶನ ವಿಗ್ರಹ ದೇಗುಲದ ವರ್ಚಸ್ಸನ್ನ ಇನ್ನಷ್ಟು ಇಮ್ಮಡಿಗೊಳಿಸಿದೆ. ದೇಗುಲ ಚಿಕ್ಕದಾದರೂ ಕ್ಷೇತ್ರದ ಪವಾಡಗಳಿಂದಲೇ ಭಕ್ತರು ನೂರಾರು ಸಂಖ್ಯೆಯಲ್ಲಿ ಬಂದು ದೇವರ ದರ್ಶನ ಭಾಗ್ಯವನ್ನ ಪಡೆಯುತ್ತಿದ್ದಾರೆ. ಶಿವರಾತ್ರಿಯ ದಿನದಂದು ಭಕ್ತರಿಗೆ ವಿಶೇಷ ಭೋಜನದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ದೇಗುಲದ ಕಾಮಗಾರಿಗಳು ಪೂರ್ಣಗೊಂಡು ಪೂರ್ಣ ಪ್ರಮಾಣದ ದೇವಸ್ಥಾನವಾಗಿ ಮಾರ್ಪಾಡಾದ ಮೇಲೆ ಪ್ರತಿನಿತ್ಯ ಭಕ್ತರಿಗಾಗಿ ವಿಶೇಷ ಅನ್ನ ಸಂತರ್ಪಣಾ ಕಾರ್ಯವನ್ನ ಮಾಡುವಂತಹ ಒಳ್ಳೆಯ ಅಭಿಪ್ರಾಯವನ್ನ ಈ ದೇವಳದ ಆಡಳಿತ ಮಂಡಳಿ ಹೊಂದಿದೆ. गिरीश नरेश परेश महेश विलेशय भूषण भो साम्ब सदाशिव शम्भो शङ्कर शरणं मे तव चरणयुगम् शिवाय
शिवरमानसहंस चराचर जनन स्थितिलय कारणभो साम्ब सदा शिव शम्भो शङ्कर शरणं मे तव चरणयुगम् विशुद्धिं भक्तिं च त्वयि सतीं प्रदेहि विभो साम्ब सदा शिव शम्भो शङ्कर शरणं मे तव चरणयुगम् करुणावरुणालयमयि दास उदासस्तवोचितो न विभो साम्ब सदा शिव शम्भो शङ्कर शरणं मे तव चरणयुगम् शिवाय नमः शिवाय नमः शिवाय नमः शिवाय शिवाय नमः शिवाय नमः शिवाय नमः नमः शिवाय भूसुराचितभो साम्ब सदा शिव शम्भो शङ्कर शरणं मे तव चरणयुगम् जनुतक जन्मिनु जनुतत्पिटतक शब्दैर्नटसि महानटभो साम्ब सदा शिव शम्भो शङ्कर शरणं मे तव चरणयुगम् धर्मस्थापन दक्ष गुरो दक्ष यज्ञ शिक्षकभो साम्ब सदा शिव शम्भो शङ्कर शरणं मे तव चरणयुगम् शिवाय नमः शिवाय नमः शिवाय नमः नमः शिवाय शिवाय नमः शिवाय नमः शिवाय नमः नमः शिवाय बलमारोग्यं चायुस्त्वद्गुणरुचितां चिरं प्रदेहि विभो साम्ब सदा शिव शम्भो शङ्कर शरणं मे तव चरणयुगम् भगवन् भर्गभयापह भूतपदे भूतिभूषिताङ्ग विभो साम्ब सदा शिव शम्भो शङ्कर शरणं मे तव चरणयुगम् सर्वदेव सर्वात्म सर्वदा दुर्गत गर्वहरण विभो साम्ब सदा शिव शम्भो शङ्कर शरणं मे तव चरणयुगम् शिवाय नमः शिवाय नमः शिवाय नमः नमः शिवाय शिवाय नमः शिवाय नमः शिवाय नमः नमः शिवाय साम्ब सदा शिव साम्ब सदा शिव साम्ब सदा शिव साम्ब शिव साम्ब सदा शिव साम्ब सदा शिव साम्ब सदा शिव साम्ब शिव साम्ब सदा शिव साम्ब सदा शिव साम्ब सदा शिव साम्ब शिव साम्ब सदा शिव साम्ब सदा शिव साम्ब सदा शिव साम्ब शिव ईश्वर अगणित गुणगण अमृत शिव आनंदा
गिरीश सुरेश महेश जनप्रिय केशव सेवित पाद शिव सांब सदा शिव सांब सदा शिव सांब सदा शिव सांब शिव सांब सदा शिव सांब सदा शिव सांब सदा ಗುರುಕು 20 ವರ್ಷ ಬಿರವು ಎನ್ನ ಪಪ್ಪ ಕಾಂತಪ್ಪ ಶೆಟ್ಟಿ ಅಧ್ಯಕ್ಷರಾದ ಜೀವನ ಸಮಿತಿದ ಅಧ್ಯಕ್ಷರಾದ ಡಾಕ್ಟರ್ ಮಿಜಾರುಕು ಆನಂದಾಳ್ವೇರಿ ದೇವಸ್ಥಾನದ ಅಧ್ಯಕ್ಷರಾದ ಕಾಂತಪ್ಪ ಶೆಟ್ಟಿ ಪಕ್ಕ ವರ್ಮ ಜನತ ಸಮಿತಿ ಇತ್ತೇನೆ ಐದು ಪಕ್ಕ ಅರೆದು ಪಕ್ಕ ಏನಾನು ಮಲ್ತ ವ್ಯವಸ್ಥಾಪದ ಅಧ್ಯಕ್ಷರಾದ ಮಲ್ತದೆ ಮಲ್ತ ಕಾರ್ಯಕ್ರಮವನ್ನು ನಾನು ಮಲ್ತೊಂದಿಲ್ಲ ಮುಂದುವರಿಸೋದಿಲ್ಲ ಇತ್ತೆ ಎಂಗಳು ಈ ಸರ್ತಿ ಎಂಗಳು ಒಂದು ದೇವರನ ಅಭಿವೃದ್ಧಿ ಕಾರ್ಯಕ್ಕೆ ಜೈದ ನೆಟ್ ಜೀವನ ಸಮಿತಿಯ ಗೌರವಾಧ್ಯಕ್ಷರಾದ ಉಸ್ತುವಾರಿ ಸಚಿವರಾಯನ ರಮಾನಾಥರಾಯಿ ಸಂಸದರಾಯನ ನಳಿನ್ ಕುಮಾರ್ ಕಾಟಿಗಲ್ ಬೊಕ್ಕ ಮುಲ್ತ ಶಾಸಕ ಮಂಗಳೂರು ಉತ್ತರ ಶಾಸಕರ ಮೈದಿನ ಬಾವೇರಿ ಅಭಯಚಂದ್ರ ಜೈನ್ ಬೊಕ್ಕ ಅಮರನಾಥ್ ಶೆಟ್ಟರ್ ಮಲ್ದ ಜೀವನ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಮೋಹನ್ ಆಳ್ವರನ್ನು ಮಲ್ತದ ಎಂಕ್ಲು ನೆಟ್ಟು ಮುಂದುವರಿಂದಿಲ್ಲ ಗೌರವಾಧ್ಯಕ್ಷರಾದ ಕಾರ್ಯಾಧ್ಯಕ್ಷರಾದ ಕುಲದೀಪ್ ಶೆಟ್ಟಿ ನೋಡಿ ಅರಮೆಂತ ಚೌಟರ ಮರ ಇರ್ತಾರಲ್ಲ ಕಿಲೆಂಜರ ಅರಮೆಂತ ದಿನೇಶ್ ಬಳ್ಳಾಲ ಉಲ್ಲೇರಿ ಬೊಕ್ಕ ಈ ಥರ ಸಮಿತಿ ಮಲ್ತದೆ ಎಂಕ್ಲು ಇಂಥ ಕಾರ್ಯ ಮಲ್ತೊಂದಿಲ್ಲ ಬೊಕ್ಕ ಎಂಕ್ಲು ಮಲ್ತ ದೇವಸ್ಥಾನ ವಿಷಯ ಮಾತೆಲ್ಲ ಎಂಕ್ಲು ಅರ್ಚಕರು ಪ್ರಧಾನ ಅರ್ಚಕರು ಬೊಕ್ಕ ಎಂಕ್ಲ ಟ್ರಸ್ಟ್ ಇದ್ದಾರೆ ಜಗನ್ನಾಥ್ ಶೆಟ್ಟಿ ಬೊಕ್ಕ ಪೃಥ್ವಿರಾಜ್ ಪೂರ ಬಂಡೇರಿ ಯಾನೇನು ಕೂಡ ಈಚೆ ಪರವಣ್ಣ ದಲ್ಲ ಇಜ್ಜಿ ಎಂಕ್ಲಿಗೆ ಊರ್ದಾಗಲು ಭಾರಿ ಸಹಕಾರ ಕೊರೋದಿರುತ್ತೆ ಎಂಗ್ಲ ಊರ್ದಾಗಲು ಪರ ಊರ್ದಾಗಲು ಪೂರ ಎಂಗ್ಲ ಕೆಲಸ ನಾಯನಾದ ಬೇಗ ಮಲ್ತದ ಬ್ರಹ್ಮ ಕೆಲಸ ಮಲ್ಪಡೋದಿಲ್ಲ ದೇವಸ್ಥಾನ ಬಾರ್ದಿಲ ಕುಪ್ಪೆ ಪದವು ಅಂದರೆ ನಮ್ಮ ಗುರುಪುರ ಹೋಬಳಿಯಲ್ಲಿರ್ತಕ್ಕಂಥ ಒಂದು ಭಾಳ ಪ್ರಾಚೀನ ಪುರಾತನ ಇತಿಹಾಸ ಇರ್ತಕ್ಕಂಥ ಒಂದು ದೇವಸ್ಥಾನ. ಇವತ್ತು ಇದರ ಜೀರ್ಣೋದ್ಧಾರ ಪ್ರಕ್ರಿಯೆ ನಡೀತಾ ಇದೆ. ಆರ್ಥಿಕವಾಗಿ ಭಾಳ ಹಿಂದುಳಿದಿರ್ತಕ್ಕಂಥ ಒಂದು ಪ್ರದೇಶ. ತಾವು ಇಲ್ಲಿ ಬಂದಿರ್ಬೋದು, ಸುತ್ತಮುತ್ತ ನೋಡಿರ್ಬೋದು. ಬಡತನದಿಂದ ಸೇರಿರ್ತಕ್ಕಂಥ ಹೆಚ್ಚಿನ ವರ್ಗದ ಜನರು ಇಲ್ಲಿದ್ದಾರೆ. ನಾನಿವತ್ತು ವಿಶೇಷವಾಗಿ ಹೇಳಲಿಕ್ಕೆ ಇಚ್ಛೆ ಪಡೋದು, ಪ್ರಥಮತವಾಗಿ ಶಿವರಾತ್ರಿಯ ಶುಭಾಶಯದೊಂದಿಗೆ ದೇವರ ಈ ಒಂದು ಶಕ್ತಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ಹೇಳ್ತಕ್ಕಂಥ ನಾನು ಮಾತನ್ನು ಪ್ರಥಮತವಾಗಿ ಹೇಳ್ತೇನೆ. ಒಂದು ಜೀರ್ಣೋದ್ಧಾರ ಸಂದರ್ಭದಲ್ಲಿ ಸನ್ಮಾನ್ಯ ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಸನ್ಮಾನ್ಯ ರಮನಾಥ್ ರೈ ಅವರು ಅವರ ಒಂದು ನೇತೃತ್ವದಲ್ಲಿ, ಅದೇ ರೀತಿಯಲ್ಲಿ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ ನಳಿನ್ ಕುಮಾರ್ ಅವರ ನೇತೃತ್ವದಲ್ಲಿ, ಅದೇ ರೀತಿಯಲ್ಲಿ ನಮ್ಮ ಶಾಸಕರಾಗಿರ್ತಕ್ಕಂಥ ಮೊಯ್ದೀನ್ ಬಾವರವರ ಒಂದು ನೇತೃತ್ವದಲ್ಲಿ, ಮಾನ್ಯ ಪಾಲೆಮಾರ್ರವರ ನೇತೃತ್ವದಲ್ಲಿ, ಅದೇ ರೀತಿಯಲ್ಲಿ ಈ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ ಮೋಹನ್ ಆಳ್ವರು, ಗೌರವಾಧ್ಯಕ್ಷರಾಗಿ ಡಾಕ್ಟರ್ ಮೋಹನ್ ಆಳ್ವರ ಒಂದು ನೇತೃತ್ವದಲ್ಲಿ ಎಲ್ಲ ಸ್ಥಳೀಯ ಆಡಳಿತ ಮಂಡಳಿ ಮತ್ತು ಸ್ಥಳೀಯ ಎಲ್ಲ ಧಾರ್ಮಿಕ ಮುಖಂಡರು ಸೇರಿಕೊಂಡು ಈ ಜೀರ್ಣೋದ್ಧಾರ ಅಭಿವೃದ್ಧಿ ಆಗ್ತಾ ಇದೆ. ಬಹುಶಃ ನಾನು ಪ್ರಥಮವಾಗಿ ಹೇಳಲಿಕ್ಕೆ ಇಚ್ಛೆ ಪಡೋದು, ಆರ್ಥಿಕವಾಗಿ ಭಾಳ ಕಷ್ಟದಲ್ಲಿರ್ತಕ್ಕಂಥ ಒಂದು ಕ್ಷೇತ್ರ. ದಾನಿಗಳು ಈ ಒಂದು ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿಯ ಅಕೌಂಟ್ ನಂಬರನ್ನು ಕೊಟ್ಟಿದ್ದಾರೆ ಎಲ್ಲ ಕಡೆಯಲ್ಲಿ. ಆ ಅಕೌಂಟಿಗೆ ದಾನಿಗಳು ಆದಷ್ಟು ದುಡ್ಡನ್ನು ಹಾಕಿ ಈ ದೇವಸ್ಥಾನದ ಸಂಪೂರ್ಣ ಅಭಿವೃದ್ಧಿಯ ಕೆಲಸ ಆಗಿ ಜೀರ್ಣೋದ್ಧಾರ ಆಗ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಪಾಲ್ಗೊಂಡು ಒಳ್ಳೆಯ ರೀತಿಯಲ್ಲಿ ಎಲ್ಲರೂ ಪರಸ್ಪರ ಯಾವುದೇ ಒಂದು ಭಿನ್ನಾಭಿಪ್ರಾಯವನ್ನು, ಯಾವುದೇ ಒಂದು ವ್ಯತ್ಯಾಸಗಳನ್ನು ನೋಡದೆ ಈ ಕ್ಷೇತ್ರದ ಅಭಿವೃದ್ಧಿಗೆ ಎಲ್ಲರೂ ಶ್ರಮಿಸಬೇಕು, ಕೆಲಸಕ್ಕೆ ಬರಬೇಕಂತೇಳಿ ಎಲ್ಲ ಮುಖಂಡರ ಹತ್ರ ಕೂಡ ನಾವು ಪ್ರಯತ್ನ ಮಾಡೋದು. ಎಲ್ಲ ರಾಜಕೀಯ ಪಕ್ಷದ ಮುಖಂಡರ ಹತ್ರ ಕೂಡ ಸನ್ಮಾನ್ಯ ಅಮರನಾಥ್ ಶೆಟ್ಟಿ ಇರ್ಬೋದು, ಆ ಸ್ಥಳೀಯ ಮಾಜಿ ಸಚಿವರು, ಅದೇ ರೀತಿಯಲ್ಲಿ ಅಭಯಚಂದ್ರ ಜೈನ್ರವರು ಕೂಡ ಈ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ಕೂಡ ಅವರು ಕೂಡ ಉತ್ತಮ ಮಾತನ್ನು ಕೊಟ್ಟಿದ್ದಾರೆ. ಎಲ್ಲರ ಸಹಕಾರ ಜೊತೆ ಎಲ್ಲರೂ ಕೂಡ ಭಕ್ತಾಭಿಮಾನಿಗಳು ಸೇರಿಕೊಂಡು ಒಂದು ಕೆಲಸ ಒಳ್ಳೆಯದರಲ್ಲಿ ಆಗ್ತಕ್ಕಂಥದ್ದಕ್ಕೆ ಅನುವು ಮಾಡಿಕೊಡ್ಬೇಕಂತೇಳಿ ನಾನು ಈ ನಿಮ್ಮ ಮಾಧ್ಯಮದ ಮೂಲಕ ಜನರಿಗೆ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ. ಸದಾಶಿವ ದೇವರ ಪವಾಡಗಳ ಕುರಿತು ಕ್ಷೇತ್ರದ ಪ್ರಧಾನ ಅರ್ಚಕರು ಹೇಳುವಂತೆ ಕ್ಷೇತ್ರದಲ್ಲಿ ಕೆಲವೊಂದು ಪವಾಡಗಳು ಅರ್ಚಕರಿಗೆ ಗೋಚರವಾಗುವಂತೆ ಹಾಗೂ ಕೆಲವೊಂದು ಕಾರಣಿಕಗಳು ಅಗೋಚರ ರೀತಿಯಲ್ಲಿ ನಡೆಯುತ್ತಿದ್ದವಂತೆ. ಅಂತಹ ಪವಾಡಗಳಾದರೂ ಏನು ಎಂಬುದನ್ನ ನಾವು ನಿಮಗೆ ತೋರಿಸ್ತೀವಿ ನೋಡಿ. ಇಲ್ಲಿನ ದೇವರ ಪವಾಡಗಳು ಅಷ್ಟೇ ಅತ್ಯಂತ ಕಾರಣಿಕದಿಂದ ನಡೆದುಕೊಂಡು ಬರುತ್ತಿವೆ. ಪವಾಡಗಳ ಕುರಿತು ಅರ್ಚಕರೇ ಹೇಳುವಂತೆ, ಸಾಯುವ ಪರಿಸ್ಥಿತಿಯಲ್ಲಿದ್ದ ಹುಡುಗನ ಆರೋಗ್ಯದ ಕುರಿತು ವೈದ್ಯರೇ ನಮ್ಮ ಕೈಯಲ್ಲಿ ಇನ್ನು ಏನು ಮಾಡಲಾಗುವುದಿಲ್ಲ ಎಂದು ಕೈಚೆಲ್ಲಿ ಕುಳಿತಾಗ ಹುಡುಗನ ಹೆತ್ತವರು ಬಂದು ಅರ್ಚಕರಲ್ಲಿ ಕೇಳಿಕೊಂಡಾಗ ಅರ್ಚಕರು ಅನಾರೋಗ್ಯ ಪೀಡಿತ ಹುಡುಗನಿಗೆ ವಿಶೇಷ ಪೂಜಾ ಕಾರ್ಯವನ್ನ ಮಾಡಿ ದೇವರ ಪ್ರಸಾದವನ್ನ ಹೆತ್ತವರ ಕೈಗಿಟ್ಟು ಹೋಗಿ ಬನ್ನಿ ಎಂದು ಕಳುಹಿಸಿಕೊಟ್ಟಿದ್ದರಂತೆ.
ದೇವರಿಗಿಂತ ಮಿಗಿಲಾದ ಶಕ್ತಿ ಇನ್ನೊಂದಿಲ್ಲ ಎಂಬಂತೆ ಸದಾಶಿವನ ಪ್ರಸಾದವನ್ನ ಹುಡುಗನಿಗೆ ಹಚ್ಚಿದ್ದರಿಂದ ಇಡೀ ವೈದ್ಯರ ತಂಡಕ್ಕೆ ಅಚ್ಚರಿ ಮೂಡಿಸುವಂತ ಘಟನೆಯೊಂದು ನಡೆದೇ ಹೋಯಿತು. ಆಸ್ಪತ್ರೆಯಲ್ಲಿ ಸಾಯುವ ಪರಿಸ್ಥಿತಿಯಲ್ಲಿದ್ದ ಹುಡುಗ ಚೇತರಿಸಿಕೊಳ್ಳುತ್ತಿದ್ದ. ಇದು ವೈದ್ಯ ಲೋಕವನ್ನೇ ದಂಗು ಬಡಿಸುವಂತಹ ವಿಸ್ಮಯಕಾರಿ ಘಟನೆ. ಕಂಕಣ ಭಾಗ್ಯ ಕೂಡಿ ಬರದ ಯುವತಿಯರು ಇಲ್ಲಿಗೆ ಬಂದು ದೇವರಿಗೆ ವಿಶೇಷ ಪೂಜೆಯನ್ನ ಕೈಗೊಂಡು ಅದೆಷ್ಟೋ ಯುವಕ ಯುವತಿಯರು ಕಂಕಣ ಭಾಗ್ಯವನ್ನ ಕಂಡುಕೊಂಡು ಸುಂದರ ಸಂಸಾರವನ್ನ ನಡೆಸುತ್ತಿದ್ದಾರೆ. ಈ ಪ್ರದೇಶದ ಜನರು ವಿದೇಶದಲ್ಲಿಯೂ ಉದ್ಯೋಗದಲ್ಲಿದ್ದಾರೆ. ವಿದೇಶದಲ್ಲಿರುವ ಯುವಕರು ಕೆಲವೊಮ್ಮೆ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾಗ ಮನದಲ್ಲಿ ಸಾಂಬ ಸದಾಶಿವನ ಹೆಸರು ನೆನೆದುಕೊಂಡರೆ ಸಾಕು, ಅವರ ಕಷ್ಟಗಳಿಗೆ ತನ್ನಿಂತಾನಾಗಿಯೇ ಪರಿಹಾರ ಕಂಡುಕೊಳ್ಳುತ್ತಿದ್ರಂತೆ. ಕುಟುಂಬದಲ್ಲಿ ಆರ್ಥಿಕ ಸಮಸ್ಯೆ ಇಲ್ಲದಿದ್ರೂ ಕೆಲವೊಂದು ಸಂದರ್ಭದಲ್ಲಿ ಮಾನಸಿಕವಾಗಿ ಒತ್ತಡದಲ್ಲಿದ್ರೆ ಅಥವಾ ಕುಟುಂಬದಲ್ಲಿ ಕೆಲವೊಂದು ವಿಚಾರಗಳಿಗೆ ಕಲಹಗಳು ಉಂಟಾದರೆ ಕುಟುಂಬ ಶಾಂತಿಗಾಗಿ ಈ ಕ್ಷೇತ್ರಕ್ಕೆ ಬಂದು ದೇವರ ದರ್ಶನ ಪಡೆದು ದೇವರ ಬಳಿ ತಮ್ಮ ಮನಸ್ಸಿನಲ್ಲಿರುವ ಬೇಡಿಕೆಗಳನ್ನು ಕೇಳಿಕೊಂಡಾಗ ಮತ್ತೆ ಮನೆಗೆ ಹೋಗುವ ಸಮಯಕ್ಕೆ ಮನಸ್ಸಿನಲ್ಲಿರುವ ಗೊಂದಲಗಳು ಉಪಶಮನವಾಗಿ ಬಿಡುತ್ತಿದ್ದಂತೆ. ಇದು ಈ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ. ಒಂಜಿ 3 ವರ್ಷ ಹೊಡೆದು ಈ ದೇವಸ್ಥಾನ ಪ್ರಧಾನ ಅರ್ಚಕ ಸೇವೆ ಮಾತ ಪೂಜೆ ಮಾತ ದೇವರನ್ನ ಸೇವೆ ಮಲ್ತೊಂದಿಲ್ಲ. ಯಾನು ಇದು ಪೂಜೆಗೆ ಬರ್ಪೇ ಮಾಡ್ತಾ ಯಾನು ಎನ್ನುತ್ತೀಜಿ ಯಾಬಂಡ ಆ ದೇವರೇ ನನ್ನ ಈ ಕ್ಷೇತ್ರಕ್ಕೆ ತರ್ಪಾದು ಅನ್ನ ಸೇವೆಯನ್ನು ಮಲ್ಪರೆ ಒಂಜಿ ಸದಾವಕಾಶ ಮಲ್ತುಕೊಡ್ತೇವೆ ಅಂಚದೆ ಯಾನು ಈಡೆ ಬತ್ತಿ ಬೊಕ್ಕ ದೇವರನ್ನ ನಾನಾ ಸೇವೆ ಮಾತ ಮಲ್ಪೆರೆ ಆರೇ ದುಮ್ಮು ಉಂಟುದು ಎಂಕ್ ಎನ್ನ ಫಲನ ಮಾತ ಮುಖಯಂತ್ರ ಎನ್ನ ಕುಟುಂಬ ಸಾರು ಮಕ್ಕಳ ಮುಖಯಂತ್ರ ದೇವರನ್ನ ಸೇವೆ ಮಾಡೋ ಅವಕಾಶ ಮಲ್ತುಕೊಡ್ತೀವಿ. ಮಾತ ಭಕ್ತನಕಲು ಈ ಕ್ಷೇತ್ರ ಬರುಂದುಲ್ಲೇರಿ ಅಂಚನೆ ನಾನಾ ವಿಶೇಷ ಸೇವೆ ರುದ್ರಾಭಿಷೇಕ ಸೇವೆ ಆವಡು, ಅಂಚನೆ ಶಿವಪಾರ್ವತಿ ಪೂಜಾ ಸೇವೆ ಆವಡು, ಶಿವಪೂಜಾ ಸೇವೆ ಆವಡು, ಅಂಚನೆ ವಿಶೇಷವಾಯಿನ ರಂಗ ಪೂಜಾ ಸೇವೆ ದೇವಂಡ ಯಾನು ಬತ್ತಿ ಬೊಕ್ಕ ಏತು ಭಕ್ತನಕಲು ಮಾತ ಈ ಕ್ಷೇತ್ರಕ್ಕೆ ಬರ್ತದೆ ಆ ರಂಗ ಪೂಜೆ ಸೇವೆಯನ್ನು ಮಲ್ಪೆ ಎಂದು ಸಂಕಲ್ಪ ಮಲ್ತಂಡೆ ಆವು ಅಕಲ್ನ ಕಷ್ಟ ಮಾತ ಪರಿಮಾರ್ಜನೆ ಆದ ಮದ್ಮೆ ಆವನಿರ ಪುಣ್ಯಲೆಗೆ ಮದ್ಮೆ ಆಪನಂಜನ ಯೋಗ ಭಾಗ್ಯ ಜೋಕುಲ ಆವಲಿನಕಲಿಗೆ ಜೋಕುಲಾಂಜನ ಯೋಗ ಭಾಗ್ಯ ಅಂಜನೆ ಕೆಲವರ ಮನಸ್ಸು ಕೆಲವನ್ನ ಇಲ್ಲಲು ಮಸ್ತ್ ಕಷ್ಟ ಮಾತ ಉಂಡು ಆ ಕಷ್ಟಕ್ಕೆ ಎಂಡ ಬತ್ತು ಬಣ್ಣಗ ಬಟ್ರೆ ಒಂಜಿ ರಂಗಪೂಜೆ ಸೇವೆ ಮಲ್ಪೆ ಎಂದು ಬಂಡ ಯಾವು ಅಕಲ್ನ ಕಷ್ಟ ಮಾತ ಪರಿಮಾರ್ಜನೆ ಆದ ಆ ಸಾಂಬ ಸದಾಶಿವರೇ ಕಾಲ್ಕೆ ಎಡ್ಡೆ ಇದ್ದ ಸಾಲಿನ ಮಾತು ಜೋಪಾದ ಕೊರೊಂದುಲ್ಲಿದೆ ಅಂಜನೆ ನಾನು ಇತ್ತೆಲ್ಲ ಪ್ರಾರ್ಥನೆ ಮಾಡ್ತೀನಿ ನಾನು ಬತ್ತಿ ಬೊಕ್ಕ ಈ ಕ್ಷೇತ್ರ ಜೀರ್ಣೋದ್ಧಾರ ಪ್ರಕ್ರಿಯೆ ಮಾತ ಎಡ್ಡೆ ರೀತಿ ಆವೊಂದುಂಡು ಖಂಡಿತವಾದ್ಲ ಈ ಕ್ಷೇತ್ರ ದಾದ ಶಕ್ತಿ ಬಣ್ಣದು ಎಂಕ್ ಉಲಯ ಪೋದು ಪೂಜೆ ಮಲ್ಪನಾಗೆ ಗೊತ್ತಾಪುಂಡು ಅಂಡ ಯಾನು ನಿಜವಾದ ಎನ್ನುದು ಈ ಕ್ಷೇತ್ರ ಬರ್ಪೆ ಪೂಜೆ ಮಲ್ಪೆ ಅಂದ ಅಂಡ ಇತ್ತೆ ಇಂಕ ತೋಜೊಂದುಂಡು ಆ ದೇವನ ಶಕ್ತಿ ಬಣ್ಣ ದಾದ ಬಣ್ಣ ಎಂಕೆ ಗೊತ್ತಂದ ಆ ಬಣ್ಣ ಯಾನ್ಲವಂತೆ ದೇವನ ಭಕ್ತಿ ಕಮ್ಮಿ ಇತ್ತಿನ ಅಂಡ ಇದೇ ಬತ್ತಿ ಬೊಕ್ಕ ಆ ಭಕ್ತಿ ಬಣ್ಣ ದಾದ ದೇವನ್ನ ಒಂದು ಶಕ್ತಿ ಬಣ್ಣ ದಾದ ಬಣ್ಣದು ಯಾನು ತೆರಿಯೊಂದೆ ಅಂಡ್ ಯಾನು ಮಾತೆಲ್ಲ ಪ್ರಾರ್ಥನೆ ಮಾಡ್ತಾರೆ ಒಂಜೆ ಸಾಂಬ ಸದಾಶಿವ ಬಾರ್ಡಿಲ ದೇವರಗುಡ್ಡೆ ಈ ಕ್ಷೇತ್ರಕ್ಕೂ ಮಾತೆಲ್ಲ ಭಕ್ತನಗಳು ಬಲೆ ಆ ದೇವನ ಸೇವೆ ಮಲ್ಪನೆ ಆ ದೇವನ ಸಾಂಬ ಸದಾಶಿವ ದೇವನ ಕೃಪೆಗೆ ಪಾತ್ರರಾಗಲಿ ಅಂಚನೆ ಮೂಲು ಸಮಸ್ತ ದೇವಂಡ ಕಮಿಟಿ ತಗೊಳ್ಳಂಚನೆ ಪಾಪ ಅಕಲಂಕನ ಮನಸ್ಸ ಇಚ್ಛೆ ಕಾಮನೆ ಮಾತದಿ ಒಂದು ಮೂಲು ಕಷ್ಟಪಡ್ತಿ ಕೆಲಸ ಮಲ್ತೊಂದು ದೇವಂಡ ಅಕಲೆಗೆ ಸುಖ ಅಂಡ ಇಡೇ ಬತ್ತಿ ಬೋಕ ದಾನನ ಒಂಜಿ ಎಡ್ಡಿ ಸೇವೆ ಮಲ್ತೊಂದುಲ್ಲೇರಿ ಅಕಲೆಗಳಂಚ ಇತ್ತಿದ ಸುಖತ ಸಾದಿ ದೇವ ತೊಜಪ ಹೊಂದುಲ್ಲೇರಿ ದೇವಂಡ ಒಂಜಿ ಐಕೆ ಯಾನು ಉದಾಹರಣೆ ಕೊಟ್ಟರೆ ಸಾಧ್ಯತೆ ಉಂಟು ದೇವಂಡ ಇಂಗ್ಲ ಶ್ರೀನಿವಾಸ ಶೆಟ್ರು ಬಂದು ಮೂಲೆ ಉಳ್ಳೇರಿ ಆರ್ ನಮ್ಮ ಮಗಕ್ಕೆ ಹುಷಾರಿತ್ತುಜಿ ಆ ಆಸ್ಪತ್ರೆ ಇಡಿತ್ತೆ ಆ ದುಮ್ನಾನಿ ಆರು ಬತ್ತದ ಎಂಡ ಪಂಡೇರಿ ಎನ್ನ ಮಗ ಹುಷಾರಿಜ್ಜೆ ಆ ಜೆತ್ತಿನ ಉಳ್ಳೆ ಬಟ್ರೆ ಐಕೊಂಜಿ ದಾದಾನ ಕೊರ್ಲೇನು ಯಾನ್ ದಾಲಜ್ಜಿ ಉಲಯ ಪೋದು ಆ ದೇವನ ಗಂಧನ ಭಕ್ತಿ ಪ್ರಾರ್ಥನೆ ಮತ್ತೊಂದು ಒಂಜಿ ಗಂಧದ ಪ್ರಸಾದನು ಅಲ್ಲಿ ಕೊಡಿ ಆ ದೇವಸ್ಥಾನ ಆಸ್ಪತ್ರೆ ಹೋದು ಆ ಗಂಧನ ಪಾಡಿ ಬೊಕ್ಕ ಇತ್ತನೆ ಉಲ್ಲೆ ಆ ಹುಡುಗೆ ಮೂಲೆ ನಿದರ್ಶನ ಇತ್ತನೆ ಉಲ್ಲೆ ಆ ಹುಷಾರಾದ ಬೈದೆ ಪಣ್ಣನೆಕ್ ಎಡ್ಡೆ ನಿದರ್ಶನ ಉಂಡು ಅಂಚ ಮೂಲು ಕೆಲವು ಮಾತ ಪುಣ್ಲೆಗೆ ಮಾತ ಮದ್ಮೆ ಆಪನಂಜನ ಯೋಗ ಭಾಗ್ಯ ಇತ್ತುಜಿ ಇದೇ ಬತ್ತದ ಭಕ್ತಿ ಪ್ರಾರ್ಥನೆ ಮಲ್ತೀರಿ ಎಂಕ ಏತ್ ಸಾಧ್ಯ ಉಂಡ ದೇವಂಡ ಭಕ್ತಿ ಬಂಡ ಅವು ಆತಿ ಇತ್ತನ ಬಂಡ ಸಾಧ್ಯ ಏನಾದ್ರು ಏತ್ ಭಕ್ತಿ ಸಾಧ್ಯ ಉಂಡ ಆ ಭಕ್ತಿ ಮುಖೇನವಾದ ಆ ಪ್ರಸಾದ ಕೊಡ್ತೆ ಆ ಪ್ರಸಾದ ಎತ್ತೊಂಡಿ ಬೊಕ್ಕ ಹೆಚ್ಚಿನ ಕಲೆ ಮಾತ ಮದ್ಮೇದ ಯೋಗ ಭಾಗ್ಯ ದೇವರ ಅನುಗ್ರಹ ಮಲ್ತೀರಿ ಅಂಜನೆ ಜೋಕುಲಾವನ ಕಲೆಗೆ ಜೋಕುಲಾಪನ ಯೋಗ ಭಾಗ್ಯ ಅನುಗ್ರಹ ಮಲ್ತೊಂದುಲ್ಲಿದೆ ನನ್ನ ಯಾನು ಒಂಜೇ ಪ್ರಾರ್ಥನೆ ಮಾಡಲು ದೇವರಿಡ ನನ್ನ ದುಂಬಗಲ ಈ ಕ್ಷೇತ್ರ ಜೀರ್ಣೋದ್ಧಾರ ಪ್ರಕ್ರಿಯೆ ಮಾತ ಆವೊಂದುಂಡು ಆ ಜೀರ್ಣೋದ್ಧಾರ ಪ್ರಕ್ರಿಯೆ ಮಾತ ಆಯಿ ಬೊಕ್ಕ ಭಕ್ತನಕಲು ಓಲು ಇತ್ತಂಡಲ ಅಕ ಕಷ್ಟ ಅಂದ್ ಬನ್ನಗ ಮನಸ್ಸಿಡು ಭಕ್ತಿಡು ಸಾಂಬ ಸದಾಶಿವ ಅಂದ್ ಎಣ್ಣೀರಂದಾಂಡ ಅಕಲ ನಮ್ಮ ಕಷ್ಟ ಮಾತ ಪರಿಮಾರ್ಜನೆ ಆದ ಅಕಲಿಗೆ ಸುಖತ ಸಾಧಿನಿ ದೇವರೇ ತೋಜಾದ ಕುರಿಯರ್ ಮಣ್ಣ ಎಡ್ಡೆ ಪಾದಿನ ದೇವರ ಒದಿಪಾದಿ ಕೊರ್ಪೇರಿಂದ ಯಾನು ಪಣ್ಣು ದೇವಂಡ ಐಕ್ಯ ಏನ ಪ್ರತ್ಯಕ್ಷವಾದ ಸಾಕ್ಷಿಲು ಮಸ್ತ್ ಉಪನಗ ಖಂಡಿತವಾದ ಕೊರ್ಪೇರಿ ಅಂಚ ಮಾತಾ ಭಕ್ತಗಳ ಪ್ರಾರ್ಥನೆ ಮಲ್ತೊನ್ನಿ
ಕ್ಷೇತ್ರಕ್ಕೆ ಬಲೆ ಜೀರ್ಣೋದ್ಧಾರ ಪ್ರಕ್ರಿಯೆ ಮಾತ ಅವೊಂದುಂಡು ಖಂಡಿತವಾದ ಒಂಜಿ ಕ್ಷೇತ್ರ ಅವಡು ಮುಖ್ಯವಾದ ಈಶ್ವರ ದೇವನ ಕ್ಷೇತ್ರ ಅವಳು ನಮ್ಮ ಹೋದು ಆ ಜೀರ್ಣೋದ್ಧಾರ ಪ್ರಕ್ರಿಯೆ ಆನಗ ನಮ್ಮ ಏತು ಸಾಧ್ಯ ಉಂಡ ತನು ಮನ ದನರ್ದು ದಾಪಂಡ ಯಾನ್ ಒಂಜಿ ಐದ ಅನುಭವ ಇತ್ತಿನಾಯ ಪಣ್ಣಿ ಯಾನ್ಲ ದೇವರಿಗೆಲ್ಲ ಮಾತ ಸೇವೆ ಮಲ್ತೆ ಐತ ಹಿಂಗೆ ಅನುಭವ ಇತ್ತಿನಾಯ ಪಂಪಣಿ ಓಲು ಆ ದೇವಸ್ಥಾನ ಅವಡು ನಮ್ಮ ಹಿಂದುಲ್ನ ಭೂವಿನ ದೇವಸ್ಥಾನ ಇತ್ತಿನ ಅವಳು ಜೀರ್ಣೋದ್ಧಾರ ಆ ಒಂದು ಪುನಗ ಹೋದು ತನು ಮನ ದನಡ್ ಸಹಾಯ ಮಲ್ತಾನ ದಾಂಡ ಖಂಡಿತವಾದ ನಿಖಿಲ್ನ ಸಮಸ್ತ ರೀತಿಯ ಕಷ್ಟ ಮಾತ ಪರಿಮಾರ್ಜನೆ ಆದ ನಿಖಿಲಿಗೆ ಸುಖತ ಸಾಧಿ ಖಂಡಿತವಾದ ದೇವರು ಧ್ವಜಪಾದ ಕೊಡ್ಬೇಕು ದಾಯ ಮಂಡ ದೇವರ ಎಂಚ ಜೀರ್ಣೋದ್ಧಾರ ಆ ಒಂದು ಪೇರ ಆರು ಎಡ್ಡೆ ರೀತಿಯ ಒಂಜಿ ಅರಿಗೆ ಮಾತ ಯೋಗ ಭಾಗ್ಯ ಸಿಕ್ಕನಗ ಖಂಡಿತ ಅದುವೇ ಯೋಗ ಭಾಗ್ಯನ್ನು ಏರು ಮಾತ ಸಹಾಯ ಮಲ್ಪಿರ ಅಕಲೆಗಳ ದೇವರು ಒದಗಾದ ಕೊರ್ಪೇರಿ ಅಂಚಾದು ಆ ಸಾಂಬ ಸದಾಶಿವನ ಪೂರ್ಣ ರೀತಿಯ ಅನುಗ್ರಹ ಸಮಸ್ತ ಭಗವದ್ಭಕ್ತರಿಗೆ ಮಾತ್ರ ಊರುಡಾವಡು ಪರ ಊರುಡಾವಡು ಏರಿಗೆ ಮಾತ ಈ ಕ್ಷೇತ್ರಕ್ಕೆ ಬರಡು ದೇವರನ್ನು ತೂಡು ಮನಸ್ಸುಂಡ ಆಗ ಖಂಡಿತವಾದ ಬಲೆ ಹೆಚ್ಚಿನ ರೀತಿಯ ಬತ್ತದ ಆ ಸಾಂಬ ಸದಾಶಿವನ ಪೂರ್ಣ ರೀತಿಯ ಅನುಗ್ರಹ ಪಾತ್ರಲೆ ಆ ದೇವರನ್ನ ಪೂರ್ಣ ರೀತಿಯ ಆಶೀರ್ವಾದ ಅನುಗ್ರಹ ಸಮಸ್ತ ಲೋಕದ ಮೇತು ಉಪ್ಪಡು ಪಣದು ಒಂಜೆ ಮೇತು ಪ್ರಾರ್ಥನೆ ಮಲ್ತಿ ಲೋಕ ಸಮಸ್ತ ಸುಖಿನೋ ಭವಂತು ತ್ರಯಂಬಕ ರುದ್ರಾಯ ನಮಃ ಸಾಂಬ ಸದಾಶಿವ ರುದ್ರದೇವತಾಭ್ಯೋ ನಮಃ ಮಹಾಗಣಾಧಿಪತಿಯೇ ನಮಃ ಪೂರ್ಣ ಅನುಗ್ರಹ ಸಿದ್ಧಿರಸ್ತು ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಪಾಂತು ಶಿವ ಶಾಂತಿ ಸ್ವರೂಪ ಜಗತ್ರಯ ಚಿನ್ಮಯ ಕಾಂತಿಮತಿ ಪ್ರಿಯ ಕನಕ ಶಿವ ಷಣ್ಮುಖ ಜನಕ ಸುರೇಂದ್ರ ಮುನಿ ಪ್ರಿಯ ಷಡ್ಗುಣ್ಯಾದಿ ಸಮೇತ ಶಿವ ಸಂಸಾರ ನವನಾಶನ ಶಾಶ್ವತ ಸಾಧು ಹೃದಯ ಪ್ರಿಯ ವಾಸ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ. ನೋಡಿದ್ರಲ್ಲ ವೀಕ್ಷಕರೇ, ಇದು ಸಾಂಬ ಸದಾಶಿವ ದೇವರು ಹೊಂದಿರುವಂತಹ ವಿಶೇಷ ಪವಾಡ ಶಕ್ತಿಗಳು. ಪುರಾತನ ಇತಿಹಾಸವುಳ್ಳ ದೇವಾಲಯವಾದರೂ ಇನ್ನು ಯಾವುದೇ ಕಾಮಗಾರಿಗಳು ಪೂರ್ಣಗೊಂಡಿಲ್ಲ. ಕಾಮಗಾರಿ ಪೂರ್ಣಗೊಂಡಿಲ್ಲದಿದ್ರೂ ಪೂಜಾ ಕಾರ್ಯಗಳು ಮಾತ್ರ ಯಥಾಸ್ಥಿತಿಯಲ್ಲಿ ನಡೆದುಕೊಂಡು ಬರುತ್ತವೆ. ಭಕ್ತರ ಸಂಖ್ಯೆಯು ದಿನದಿಂದ ದಿನಕ್ಕೆ ಇಮ್ಮಡಿಯಾಗುತ್ತಿದೆ. ಇದು ಈ ಹೊತ್ತಿನ ದೈವ ದೇವರು ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.